Ram Rama Hare 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 Krishna 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 Hare 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 Rama Ram Rama Hare 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 Krishna 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 Hare 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 Rama Ram Rama Hare 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 Krishna 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 Hare 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 Rama Ram Rama Hare Hare. Hare Krishna Pooja. Hare Krishna Mataji. Hare Krishna 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 Hare 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 Rama 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 Hare Hare. ಭಕ್ತಿ ಶಾಸ್ತ್ರಿ ಅಧ್ಯಯನಕ್ಕೆ ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಸ್ವಾಗತ. ನಾವು ಇವತ್ತು 2ನೇ ಅಧ್ಯಾಯವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. 2ನೇ ಅಧ್ಯಾಯದಲ್ಲಿ ಭಗವಂತನು ಅರ್ಜುನನ ಪ್ರಶ್ನೆಗಳಿಗೆ, ಅರ್ಜುನನು ಕೇಳಿದಂತಹ 4 ಪ್ರಶ್ನೆಗಳು ಮತ್ತು ಈಗ ಕೇಳಲಿಕ್ಕೆ ಹೋಗ್ತಾ ಇರುವಂತಹ ಆ 5ನೇ ಪ್ರಶ್ನೆ, ಇವುಗಳಿಗೆ ಒಂದೊಂದಾಗಿ ಉತ್ತರವನ್ನ ಕೊಡ್ಲಿಕ್ಕಿದ್ದಾನೆ. ಆ ಉತ್ತರಗಳನ್ನ ನಾವು ಕೂಡ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳುವುದು ಅನ್ನೋದನ್ನ ನಾವು ಇಲ್ಲಿ ಕಲಿಯುತ್ತೇವೆ. ಮಂಗಳಾಚರಣೆಯ ಜೊತೆಗೆ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಎಲ್ಲ ಭಕ್ತರಲ್ಲಿ ತಮ್ಮ ವಿಡಿಯೋವನ್ನ ಆನ್ ಮಾಡಿ ಇಟ್ಕೊಳ್ಳಿಕ್ಕೆ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರೂ ಕೂಡ ನಿಮ್ಮ ವಿಡಿಯೋಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ. ಮೊದಲನೇ ಅಧ್ಯಾಯವನ್ನ ನಾವು ಗಮನಿಸಿದಾಗ ಅಲ್ಲಿ ಇನ್ನೇನು ಅರ್ಜುನ ಯುದ್ಧವನ್ನ ಮಾಡುವುದಿಲ್ಲ, ಅರ್ಜುನ ಯುದ್ಧ ಭೂಮಿಯಿಂದ ಹಾಗೆ ಹೊರಟು ಹೋಗ್ತಾನೆ ಅನ್ನುವಂತಹ ಒಂದು ಅನುಮಾನ ನಮಗೆಲ್ಲರಿಗೂ ಬರ್ತದೆ.
ಅರ್ಜುನ ಒಟ್ಟು 4 ಕಾರಣಗಳನ್ನ ಈಗಾಗಲೇ ಕೊಟ್ಟಿದ್ದಾನೆ, ಯಾಕೆ ನಾನು ಯುದ್ಧವನ್ನ ಮಾಡುವುದಿಲ್ಲ ಅಂತ ಹೇಳಿ. ಯುದ್ಧವನ್ನ ಮಾಡದೇ ಇರುವುದೇ ಸರಿ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಅರ್ಜುನನು ಈಗ ಬಂದು ಬಿಟ್ಟಿದ್ದಾನೆ. ಯಾವುದೆಲ್ಲ 4 ಕಾರಣಗಳು ಅರ್ಜುನನು ಶ್ರೀಕೃಷ್ಣನಿಗೆ ಕೊಟ್ಟದ್ದು ಅಂತ ಹೇಳಿ ಯಾರಿಗಾದ್ರೂ ಹೇಳ್ಬೋದಾ? ಒಬ್ಬೊಬ್ರು ಒಂದೊಂದು ಕಾರಣಗಳನ್ನ ಕೊಡಿ. ಇಲ್ಲಿ ಒಬ್ಬರು 9880199885 ಇವರು ದಯವಿಟ್ಟು ನಿಮ್ಮ ಹೆಸರನ್ನು ಹಾಕೊಳ್ಳಿ. ನಿಮ್ಮ ಹೆಸರು ನಿಮ್ಮ ಇದಕ್ಕೆ ಬರೀರಿ. ಓಕೆ, ಛಾಯಾದೇವಿ ಮಾತಾಜಿ, ಮೊದಲನೇ ಕಾರಣ ಅರ್ಜುನನು ಕೊಟ್ಟಂತಹ ಮೊದಲನೇ ಕಾರಣ ಏನು? ಅದು ಕುಲಕ್ಷಯವಾಗುಬಿಡುತ್ತೆ ಅಂತ ಒಂದು ಕಾರಣ. ಓಕೆ, ಅಲ್ಲ ನೀವು ಕ್ರಮ ಪ್ರಕಾರ ಬನ್ನಿ. ಮೊದಲನೇ ಕಾರಣ ಏನು ಅರ್ಜುನ ಕೊಟ್ಟದ್ದು? ಕುಲಕ್ಷಯ ವರ್ಣಶಂಕರ ಆಗುತ್ತೆ, ಸ್ತ್ರೀಯರು. ಓಕೆ ಮಾತಾಜಿ, ನಾನು ನೇತ್ರ ಮೋಹನ್ ಮಾತಾಜಿಗೆ ಅವಕಾಶ ಕೊಡ್ತೇನೆ. ಹರೇ ಕೃಷ್ಣ ಪ್ರಭುಜಿ. ಸಹಾನುಭೂತಿ ಪ್ರಭು. ಸಹಾನುಭೂತಿ. ಇನ್ನು ಸ್ವಜನ ಆನಂದವಿಲ್ಲ. ಇನ್ನೊಬ್ರಿಗೆ ಅವಕಾಶ ಕೊಡ್ತೀರಾ ಪ್ರಭು? ಸರಿ ಮಾತಾಜಿ. ಸ್ವಜನ ಅಲ್ಲ, ನಾನು ಹೇಳದಿದ್ರೆ ಹೇಳ್ತೀನಿ ಪ್ರಭುಜಿ. ಆನಂದವಿಲ್ಲ ಅಂದ್ರೆ ಸಂತೋಷ ಇಲ್ಲ ಅಂತ ಹೇಳ್ತಾರೆ. ಸರಿ, ಸಹಾನುಭೂತಿ ಸಂತೋಷವಿಲ್ಲ. ಓಕೆ, ಮಲ್ಲಿಕಾ ಮಾತಾಜಿ. ಪಾಪ ಪ್ರಜ್ಞೆ ಮೊದಲನೇದು ಪ್ರಭು. ಓಕೆ, ಪುಷ್ಪಾಂಜಲಿ ಮಾತಾಜಿ. ಇದು ವಂಶ ನಾಶ ಆಗುತ್ತೆ ಅಂತ. ಓಕೆ, ವಂಶ ನಾಶ ಆಗ್ತದೆ. ರೋಹಿಣಿ ಮಾತಾಜಿ. ವಂಶನಾಶ, ಸಹಾನುಭೂತಿ, ಆನಂದವಿಲ್ಲ, ಪಾಪದ ಚಟುವಟಿಕೆಗಳ ಭಯ, ವಂಶನಾಶ ಪ್ರಭುಜಿ. 4 ಕಾರಣ ಕೊಟ್ಟಿದ್ದೀನಿ. ಓಕೆ ಓಕೆ, ಥ್ಯಾಂಕ್ ಯು ಮಾತಾಜಿ. ರಾಜಿ ಮಾತಾಜಿ. ಉಮಾ ಕುಲಕರ್ಣಿ. ಉಷಾ ಮಾತಾಜಿ. ನನ್ನ ಸ್ವಂತದವ್ರನ್ನ, ನನ್ನ ಗುರುಗಳನ್ನ, ನನ್ನ ತಾತ ಅವ್ರನ್ನ, ಆಮೇಲೆ ನನ್ನ ಸ್ನೇಹಿತರನ್ನ ಎಲ್ಲರನ್ನ ಕೊಲ್ಲಬೇಕು, ಸ್ವಂತದವ್ರನ್ನ ಹತ್ಯೆ ಮಾಡ್ಬೇಕು ನನ್ಗಿಷ್ಟ. ಮೊದಲನೇ ಕಾರಣ, ಹೌದು, ಸ್ವಜನ ಮೋಹ ಅಂತ ಹೇಳಿ ಕರೀತಾರೆ. ಎರಡನೇ ಕಾರಣವನ್ನ ಯಾರಾದ್ರೂ ಹೇಳ್ಬೋದಾ? ನೇತ್ರ ಮೋಹನ್ ಮಾತಾಜಿ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಅದೇ ಅಂದ್ರೆ ಇವ್ರನ್ನೆಲ್ಲ ಕೊಲ್ಲೋದ್ರಿಂದ ನನಗೆ ಯಾವ ರೀತಿಯಾದ ಒಂದು ಸಂತೋಷನೂ ನನಗೆ ಸಿಗೋದಿಲ್ಲ ಅಂತ ಹೇಳ್ತಾರೆ ಪ್ರಭು. ಸಂತೋಷ ಇಲ್ಲ ಅನ್ನುವಂಥದ್ದು ಎರಡನೇ ಕಾರಣ. ಧನ್ಯವಾದ. ಹೌದು ಪ್ರಭುಜಿ, ಧನ್ಯವಾದ ಪ್ರಭು. ಮೂರನೇ ಕಾರಣವನ್ನ ಮಲ್ಲಿಕಾ ಮಾತಾಜಿ ಹೇಳ್ಬೋದಾ? ಪಾಪ ಚಟುವಟಿಕೆ. ಹೌದು, ಪಾಪ, ಇಷ್ಟೊಂದು ಜನರನ್ನ ಸಾಯಿಸೋದ್ರಿಂದ ಪಾಪ ಉಂಟಾಗ್ತದೆ ಅನ್ನುವಂಥದ್ದು ಮೂರನೇ ಕಾರಣ. ನಾಲ್ಕನೇ ಕಾರಣ ಉಮಾ ಕುಲಕರ್ಣಿ ಮಾತಾಜಿ. ವಂಶದಲ್ಲಿ ಡಿಸ್ಟ್ರಕ್ಷನ್, ವಂಶನಾಶ ಆಗ್ತದೆ, ವಂಶನಾಶ ಆಗುತ್ತೆ. ಅದು ನಾಲ್ಕನೇ ಕಾರಣ. ಇಷ್ಟೆಲ್ಲ ಕಾರಣಗಳನ್ನ ಕೊಟ್ಟಂತದ್ದು ಅರ್ಜುನ. ಕೊನೆಗೆ ಹೇಳ್ತಾನೆ, ಕೃಷ್ಣ ನಾನು ಯುದ್ಧ ಮಾಡುವುದಿಲ್ಲ, ನನಗೆ ಈ ಯುದ್ಧ ಬೇಡ ಅಂತ ಹೇಳಿ ಅರ್ಜುನ ಸುಮ್ಮನೆ ಕುಳಿತು ಬಿಡ್ತಾನೆ. ಆಗ ಧೃತರಾಷ್ಟ್ರನಿಗೆ ತುಂಬಾ ಖುಷಿ ಆಗ್ತದೆ. ಅವನಿಗೆ ಅದೇ ಬೇಕಾಗಿತ್ತು. ಯುದ್ಧನೇ ಆಗ್ಲಿಲ್ಲ, ಅರ್ಜುನನೇ ಯುದ್ಧ ಮಾಡ್ಲಿಲ್ಲ ಅಂದ್ಮೇಲೆ ಇನ್ಯಾರು ಯುದ್ಧ ಮಾಡ್ತಾರೆ? ಹಾಗಾದ್ರೆ ರಾಜ್ಯ ಕೌರವರಿಗೆ ಸಿಗ್ತದೆ ಅಂತ ಹೇಳಿ ಧೃತರಾಷ್ಟ್ರನಿಗೆ ತುಂಬಾ ಖುಷಿ ಆಗ್ತದೆ. ಅಲ್ಲಿ ಸಂಜಯನು ಹೇಳ್ತಾ ಇರುವಾಗ, ಆದ್ರೆ ಸಂಜಯ ತನ್ನ ಮಾತನ್ನ ಮುಂದುವರಿಸ್ತಾನೆ, ಅಲ್ಲಿ ಇನ್ನೂ ಏನು ನಡೀತಾ ಇದೆ ಅಂತ ಹೇಳಿ. ಯಾಕಂದ್ರೆ ದುರ್ಯೋಧನ ಎಲ್ಲರನ್ನೂ ಗಣನೆಗೆ ತೆಗೆದುಕೊಂಡಿದ್ದ ಆ ಒಂದು ಸೇನಾವಲೋಕನವನ್ನ ಮಾಡುವಾಗ. ಆದ್ರೆ ಒಬ್ಬ ಮುಖ್ಯ ವ್ಯಕ್ತಿಯನ್ನೇ ಬಿಟ್ಟು ಬಿಟ್ಟಿದ್ದಾನೆ. ಅವನ ಬಗ್ಗೆ ದುರ್ಯೋಧನನಿಗೆ ನಿರ್ಲಕ್ಷ್ಯ, ಅವನಿಂದ ಏನೂ ಆಗೋದಿಲ್ಲ ಅಂತ ಹೇಳಿ. ಆತನೇ ಈ ಇಡೀ ಒಂದು ಯುದ್ಧದ ಸೂತ್ರಧಾರಿ. ಅವನನ್ನೇ ದುರ್ಯೋಧನ ಮರೆತು ಬಿಟ್ಟಿದ್ದಾನೆ. ಅದೇ ಶ್ರೀಕೃಷ್ಣ. ಶ್ರೀಕೃಷ್ಣನ ಹೆಸರು ಮೊದಲನೇ ಅಧ್ಯಾಯದಲ್ಲಿ ದುರ್ಯೋಧನ ತೆಗಿಲೇ ಇಲ್ಲ. ಅರ್ಜುನನ ಸಾರಥಿಯಾಗಿ ಭಗವಾನ್ ಶ್ರೀಕೃಷ್ಣನಿದ್ದಾನೆ ಅನ್ನುವಂತ ಮಾತು ದುರ್ಯೋಧನನ ವಯಲ್ಲಿ ಬರಲಿಲ್ಲ. ಅಂತಹ ಒಂದು ಮುಖ್ಯವಾದಂತಹ ವಿಚಾರವನ್ನೇ ದುರ್ಯೋಧನ
ಮರೆತು ಬಿಟ್ಟಿದ್ದಾನೆ. ಆದ್ರೆ ಈಗ ಆ ಶ್ರೀಕೃಷ್ಣನೇ ದುರ್ಯೋಧನ ಈ ಅರ್ಜುನನ ಒಂದು ಮನವನ್ನ ಒಲಿಸಿ ಆತನಿಗೆ ಸರಿಯಾದಂತಹ ಒಂದು ಮಾರ್ಗದರ್ಶನವನ್ನ ಕೊಡುವಂತಹ ಕಾರ್ಯವನ್ನ ಮಾಡ್ತಾ ಇದ್ದಾನೆ. ಕನ್ನಡ ಟ್ರಾನ್ಸ್ಲೇಷನ್ ಟೀಮ್ಗೆ ನಾನು ಬಹಳ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ನಿಮಿಷ.
ಹರೇ ಕೃಷ್ಣ. ಕನ್ನಡ PPT ನಮಗೆ ಸಿಗ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ. ನಾನು ಇವತ್ತು ಇಂಗ್ಲಿಷ್ PPTನೇ ಶೇರ್ ಮಾಡ್ತೇನೆ. ಓಕೆ. ಎರಡನೇ ದಿನ ಅಂದ್ರೆ ಮೊದಲನೇ ಅಧ್ಯಾಯದ ಎರಡನೇ ಭಾಗದಲ್ಲಿ ಅರ್ಜುನನ 4 ಕಾರಣಗಳು, ತಾನು ಯಾಕೆ ಯುದ್ಧವನ್ನ ಮಾಡುವುದಿಲ್ಲ ಅನ್ನೋದನ್ನ ನಾವು ನೋಡಿದ್ದೇವೆ. ಹಾಗೆ ಆ ಒಂದು ಕುಟುಂಬ ವಂಶನಾಶ ಉಂಟಾಗುವುದಕ್ಕೆ ಯಾವುದೆಲ್ಲ ಕಾರಣಗಳು ಅಂತ ಹೇಳಿ ನಾವು ಕೂಡ ನೋಡಿದ್ದೇವೆ. ಬೇರೆ ಬೇರೆ ಹಂತಗಳಲ್ಲಿ ಅರ್ಜುನನು ಹೇಗೆ ಈ ವಂಶನಾಶವು ಉಂಟಾಗ್ತದೆ ಅನ್ನೋದನ್ನ ತಿಳಿಸಿದ್ದಾನೆ. ಹಾಗೆ ವುಮೆನ್ ಆರ್ ಜನರಲಿ ನಾಟ್ ವೆರಿ ಇಂಟೆಲಿಜೆಂಟ್, ಅಂದ್ರೆ ಹೇಗೆ ಯಾಕೆ ಮಹಿಳೆಯರನ್ನ ಬುದ್ಧಿವಂತರಲ್ಲ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅನ್ನೋದರ ನಿಜವಾದ ಅರ್ಥ ಏನು ಅನ್ನೋದನ್ನ ಕೂಡ ನಾವು ಚರ್ಚೆ ಮಾಡಿದ್ದೇವೆ. ಆಮೇಲೆ ಈ ಹಿಂಸೆಗೂ ಕೂಡ ತನ್ನದೇ ಆದಂತಹ ಒಂದು ಕಾರಣ ಇದೆ, ತನ್ನದೇ ಆದಂತಹ ಒಂದು ವಿಧಾನ, ಅದರದ್ದೇ ಆದ ಒಂದು ಉಪಯೋಗ ಇದೆ ಅನ್ನೋದನ್ನು ನಾವು ನೋಡಿದ್ದೇವೆ ಕಳೆದ ವಾರದಲ್ಲಿ. ಈಗ ಈ ವರ್ಣಾಶ್ರಮ ಧರ್ಮದ ಕುರಿತಾಗಿ ನಾವು ನೋಡೋಣ. ಯಾರಾದ್ರೂ ಓದ್ತೀರಾ? ಇಂಗ್ಲಿಷ್ ನಲ್ಲೇ ಓದಿ, ತೊಂದರೆ ಇಲ್ಲ. ಓದ್ಬೇಕು ಪ್ರಭುಜಿ. ಓದಿ. The principles of Varnashrama Dharma. The Varnashrama religion's principles were so designed that the good population would prevail in society for the general spiritual progress of state and community. 1.39 to 40 purport. ಹರೇ ಕೃಷ್ಣ, ಧನ್ಯವಾದ. ಈ ವರ್ಣಾಶ್ರಮ ಸಿಸ್ಟಮ್ ಹೇಗಿದೆ ಅಂತ ಹೇಳಿದ್ರೆ, ಇದರಲ್ಲಿ ಎಲ್ಲರಿಗೂ ಕೂಡ ಒಂದು ಸ್ಥಾನ ಇದೆ. ಒಬ್ಬ ವ್ಯಕ್ತಿ ಯಾವುದೇ ಗುಣದಲ್ಲಿರ್ಬೋದು, ಅವನು ಸತ್ವ ಗುಣದಲ್ಲಿರ್ಲಿ, ರಜೋಗುಣದಲ್ಲಿರ್ಲಿ ಅಥವಾ ತಮೋ ಗುಣದಲ್ಲಿರ್ಲಿ, ಯಾವುದೇ ಗುಣದಲ್ಲಿದ್ರೂ ಕೂಡ ಆ ವ್ಯಕ್ತಿ ತನ್ನನ್ನ ತಾನು ಮುಂದಿನ ಒಂದು ಆಧ್ಯಾತ್ಮಿಕ ಸ್ತರಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಅವನಿಗೆ ಒಂದು ಅವಕಾಶವನ್ನ ಕೊಡಲಾಗ್ತದೆ. ಯಾರನ್ನು ಕೂಡ ತಿರಸ್ಕಾರ ಮಾಡುವುದಿಲ್ಲ. ವೇದಗಳಾಗ್ಲಿ ಅಥವಾ ವರ್ಣಾಶ್ರಮ ಧರ್ಮವಾಗ್ಲಿ ಯಾರನ್ನು ಕೂಡ ನಿನಗೆ ಈ ಧರ್ಮವನ್ನ ಆಚರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಥವಾ ನಿನಗೆ ಇಲ್ಲಿ ಬದುಕುವಂತಹ ಅರ್ಹತೆ ಇಲ್ಲ ಅಂತ ಹೇಳಿ ಸನಾತನ ಧರ್ಮ ಎಲ್ಲಿಯೂ ಕೂಡ ಹೇಳುವುದಿಲ್ಲ. ಪ್ರತಿಯೊಬ್ಬರನ್ನು ಕೂಡ ಅದು ತನ್ನೊಳಗೆ ಸೇರಿಸಿಕೊಳ್ಳುತ್ತದೆ. ಅಂತಹ ಒಂದು ಉತ್ತಮವಾದಂತಹ ಧರ್ಮ ಈ ಸನಾತನ ಧರ್ಮ. ಒಬ್ಬ ವ್ಯಕ್ತಿ ತಾನು ಯಾವುದೇ ಒಂದು ತುಂಬಾ ತಮೋಗುಣದಲ್ಲಿರುವಂತಹ ಜೀವನ ಕ್ರಮವನ್ನ ಮಾಡ್ತಾ ಇದ್ರು ಕೂಡ ಅವನಿಗೆ ಆ ಶೂದ್ರನ ರೀತಿಯಲ್ಲಿ ಜೀವನ ಕ್ರಮವನ್ನ ಮಾಡ್ತಾ ಅದರ ಮೂಲಕವೇ ತನ್ನನ್ನು ತಾನು ಶುದ್ಧೀಕರಿಸಿಕೊಳ್ಳುವ ಒಂದು ವಿಧಾನವನ್ನ ಈ ವರ್ಣಾಶ್ರಮ ಧರ್ಮವು ಅವನಿಗೆ ಅವಕಾಶವನ್ನ ಕೊಡುತ್ತದೆ. ಅದೇ ರೀತಿ ಒಬ್ಬ ಒಂದು ರಜೋಗುಣದಲ್ಲಿದ್ರೆ ಅವನಿಗೆ ವೈಶ್ಯನಾಗಿ ಅಥವಾ ಆತನು ಕ್ಷತ್ರಿಯನಾಗಿ, ಅಥವಾ ಇನ್ನು ಸತ್ವಗುಣದಲ್ಲಿದ್ರೆ ಅವನಿಗೆ ಬ್ರಾಹ್ಮಣ ರೀತಿಯಲ್ಲಿ ಜೀವನವನ್ನ ಸಾಗಿಸುವಂತಹ ಒಂದು ಅವಕಾಶವನ್ನ ಈ ಒಂದು ವರ್ಣಾಶ್ರಮ ಧರ್ಮದಲ್ಲಿ ಅವಕಾಶವನ್ನ ಮಾಡಿಕೊಡಲಾಗಿದೆ. ವರ್ಣಾಶ್ರಮ ಧರ್ಮ ಅಂತ ಹೇಳಿದ್ರೆ ಏನು? ಧರ್ಮದಲ್ಲಿ ಇಲ್ಲಿ 4 ರೀತಿಯಾದಂತಹ ಧರ್ಮಗಳನ್ನ ಹೇಳ್ತಾರೆ. ಮೊದಲನೇದು ಕುಲಧರ್ಮ ಅಂತ ಹೇಳಿ, ಮತ್ತೊಂದು ಜಾತಿ ಧರ್ಮ, ಮತ್ತೆ ಸ್ವಧರ್ಮ ಮತ್ತು ಸ್ವಕರ್ಮ. ಇಲ್ಲಿ ಹೇಳಿರುವಂತಹ ಈ ಕುಲಧರ್ಮ ಅಂದ್ರೆ ನಮ್ಮ ಒಂದು ಕುಟುಂಬದಲ್ಲಿ ನಾವು ಏನು ಧರ್ಮವನ್ನ ಆಚರಣೆ ಮಾಡಿಕೊಂಡು ಬರ್ತೇವೋ ಅದನ್ನ ಕುಲಧರ್ಮ ಅಂತ ಹೇಳಿ ಕರೀತೇವೆ. ಹಾಗೆ ಜಾತಿ ಧರ್ಮ, ಜಾತಿ ಮತ್ತು ಕುಲ ಇದರ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಕುಟುಂಬ ಅಥವಾ ಫ್ಯಾಮಿಲಿ ಅನ್ನುವಂಥದ್ದು ಒಂದು ಮನೆಗೆ ಸೀಮಿತವಾಗಿರ್ಬೋದು ಅಥವಾ
ತಮ್ಮ ಒಳಗೆ ತುಂಬಾ ಬಹಳ ಹತ್ತಿರದ ಸಂಬಂಧಿಗಳ ನಡುವೆ ಮಾತ್ರ ಸೇರಿ ಇರಬಹುದು. ಇನ್ನು ಜಾತಿ ಅಂತ ಹೇಳಿದ್ರೆ ಅದು ತುಂಬಾ ಹೆಚ್ಚಿನ ಒಂದು ಕುಟುಂಬದ ವಿಸ್ತೃತವಾದಂತಹ ರೂಪ. ಅದನ್ನ ಕಮ್ಯುನಿಟಿ ಪ್ರಾಜೆಕ್ಟ್ಸ್ ಅಂತ ಹೇಳ್ತಾರೆ. ಅದು ಜಾತಿ ಧರ್ಮ. ಇನ್ನು ಸ್ವಧರ್ಮ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ತನ್ನದೇ ಆದಂತಹ ಆ ಒಂದು ರಿಲಿಜಿಯಸ್ ಪ್ರಿನ್ಸಿಪಲ್ಸ್, ಅಂದ್ರೆ ತನ್ನ ಧರ್ಮವನ್ನ ಆಚರಣೆ ಮಾಡುವುದನ್ನ ಸ್ವಧರ್ಮ ಅಂತ ಹೇಳ್ತಾರೆ. ಜೀವಾತ್ಮನ ಸ್ವಧರ್ಮ ಅನ್ನುವಂಥದ್ದು ಭಗವಂತನ ಸೇವೆಯನ್ನ ಮಾಡುವಂತಹದ್ದು. ಅದು ನಮ್ಮ ಮೂಲ ಧರ್ಮ. ಅದನ್ನ ಮರೆತಿರುವ ಕಾರಣದಿಂದಾಗಿ ನಾವು ಬೇರೆ ಬೇರೆ ಧರ್ಮಗಳನ್ನ ಆಚರಣೆ ಮಾಡ್ತಾ ಇದ್ದೇವೆ. ಅಂದ್ರೆ ನಾವೀಗ ಸಮಾಜದಲ್ಲಿ ಯಾವ ರೀತಿಯಾದಂತಹ ಧರ್ಮವನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತೇವೋ ಅದಕ್ಕೆ ಸರಿಯಾಗಿ ನಮ್ಮ ಕೆಲಸಗಳು ನಡೆಯುತ್ತವೆ. ಹಾಗೆ ಸ್ವಕರ್ಮ, ಒಬ್ಬ ವ್ಯಕ್ತಿ ತನ್ನದೇ ಆದಂತಹ ಒಂದು ಕರ್ತವ್ಯವನ್ನ ನಿರ್ವಹಣೆ ಮಾಡುವುದನ್ನ ಸ್ವಕರ್ಮ ಅಂತ ಹೇಳಿ ಕರೀತಾರೆ. ಹೀಗೆ ಕುಲಧರ್ಮ, ಜಾತಿ ಧರ್ಮ, ಸ್ವಧರ್ಮ ಮತ್ತೆ ಸ್ವಕರ್ಮ ಅಂತ ಹೇಳಿ 4 ವಿಷಯಗಳನ್ನ ಇಲ್ಲಿ ಹೇಳಿದ್ದಾರೆ. ನೀವು ಭಗವದ್ಗೀತೆ ಇದ್ರೆ ಆ ಭಗವದ್ಗೀತೆಯನ್ನ ತೆರೆದು ನೋಡಬಹುದು. ಮೊದಲನೇ ಅಧ್ಯಾಯದ 39ನೇ ಶ್ಲೋಕದಲ್ಲಿ ನಮಗೆ ಈ ಕುಲಧರ್ಮದ ಬಗ್ಗೆ ಹೇಳಿದ್ದಾರೆ. ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮ ಸನಾತನಃ ಧರ್ಮೇ ನಷ್ಟೇ ಕುಲಂ ಕೃಷ್ಣಂ ಅಧರ್ಮೋಭಿ ಭವತಿತ. ಇಲ್ಲಿ ಹೇಳಿರುವಂತಹ ಈ ಕುಲ ಧರ್ಮ, ಕುಲಕ್ಷಯ, ಈ ಕುಲಕ್ಷಯ ಆಗುವಂತಹದ್ದು ಅಥವಾ ಕುಲಧರ್ಮ ಏನಿದೆ ಅದು ನಾಶವಾಗುವುದರಿಂದ ಅಧರ್ಮವು ಇಲ್ಲಿ ಹೆಚ್ಚಾಗ್ತದೆ ಅಂತ ಹೇಳಿದ್ದಾರೆ. ಹಾಗೆ 42ನೇ ಶ್ಲೋಕದಲ್ಲಿ ನಮಗೆ ಈ ಜಾತಿ ಧರ್ಮದ ಬಗ್ಗೆ ಹೇಳಿದ್ದಾರೆ. ದೋಷೈರೇತೆ ಕುಲಜ್ಞಾನಂ ವರ್ಣಸಂಕರಕಾರಕೈ ಉತ್ಸ್ಯದ್ಯಂತೆ ಜಾತಿ ಧರ್ಮ ಕುಲಧರ್ಮಾಶ್ಚ ಶಾಶ್ವತ. ಜಾತಿ ಧರ್ಮವು ಹೇಗೆ ನಾಶ ಆಗ್ತದೆ? ಕುಲಧರ್ಮವು ನಾಶವಾದಾಗ ಜಾತಿ ಧರ್ಮವು ಅದರಿಂದ ನಾಶವಾಗ್ತದೆ. ಮತ್ತೆ ವ್ಯಕ್ತಿ ತಾನು ನರಕವನ್ನ ಭೋಗಿಸಬೇಕಾಗ್ತದೆ. ಇನ್ನು ಸ್ವಧರ್ಮದ ಬಗ್ಗೆ 31ನೇ ಶ್ಲೋಕದಲ್ಲಿ ನಾವು ಕಾಣಬಹುದು. 2ನೇ ಅಧ್ಯಾಯದ 31ನೇ ಶ್ಲೋಕದಲ್ಲಿ ಸ್ವಧರ್ಮಮಪಿ ಚಾವೇಕ್ಷ್ಯ ನಾವಿಕಂಪಿತುಮರ್ಹಸಿ ಧರ್ಮ್ಯಾದ್ಯುದ್ಧ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನಾವಿದ್ಯತೆ. ಈಗ ಅರ್ಜುನನ ಸ್ವಧರ್ಮ ಏನು? ಅದು ಕ್ಷತ್ರಿಯನ ರೀತಿಯಲ್ಲಿ ಹೋರಾಡುವಂತಹದ್ದು. ಅದು ಅರ್ಜುನನ ಒಂದು ಸ್ವಧರ್ಮವಾಗಿದೆ. ಎಲ್ಲಿಯವರೆಗೆ ಅರ್ಜುನ ಕ್ಷತ್ರಿಯನಾಗಿ ಇರ್ತಾನೋ ಅಲ್ಲಿಯವರೆಗೆ ಅವನಿಗೆ ಹೋರಾಡುವಂಥದ್ದು ಅಥವಾ ಯುದ್ಧವನ್ನ ಮಾಡುವಂತಹದ್ದು ಅವನ ಧರ್ಮವಾಗಿರ್ತದೆ. ಅದನ್ನೇ ಮತ್ತೆ ಮುಂದುವರಿಸಿ 3 ಶ್ಲೋಕಗಳಲ್ಲಿ ಹೇಳಿದ್ದಾರೆ. ಯದೃಚ್ಛಯ ಚೋಪಪನ್ನಂ ಸ್ವರ್ಗದ್ವಾರಮಪಾವೃತಂ ಸುಖಿನ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧ ಮೀದುಷಂ. ಇಂತಹ ಸ್ವಧರ್ಮವನ್ನ ಮಾಡುವಂತಹ ಒಂದು ಅವಕಾಶ ನಿನಗೆ ದೊರಕಿದೆ. ಹಾಗೆ ಅಥಚೇತ್ ತ್ವಂ ಇಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತಥಾ ಸ್ವಧರ್ಮಂ ಕೀರ್ತಿಂ ಚ ಹಿತ್ವಾ ಪಾಪಮವಾಪ್ಸಸಿ. ಆದ್ರಿಂದ ಅರ್ಜುನ, ನೀನು ನಿನ್ನ ಸ್ವಧರ್ಮವನ್ನ ಮಾಡದೇ ಇದ್ರೆ ನಿನಗೆ ಕೀರ್ತಿಯು ದೊರಕುವುದಿಲ್ಲ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಇನ್ನು ಸ್ವಕರ್ಮ ಅನ್ನುವಂಥದ್ದನ್ನ ನಾವು ನೋಡೋದಾದ್ರೆ 18ನೇ ಅಧ್ಯಾಯದಲ್ಲಿ ಕೊನೆಗೆ ಹೇಳಿದ್ದಾರೆ 45-46ರಲ್ಲಿ. ಸ್ವೇ ಸ್ವೇ ಕರ್ಮಣ ಅಭಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮ ನಿರತಾ ಸಿದ್ಧಿಂ ಯಥಾ ವಿಂದತಿ ಚಕ್ಷು. ಇಲ್ಲಿ ಹೇಗೆ ಜನರು ಬೇರೆ ಬೇರೆ ತಮ್ಮದೇ ಆದಂತಹ ಕರ್ಮಗಳನ್ನ ಮಾಡ್ತಾ ಇದ್ದಾಗ ಮಾಡುವ ಮೂಲಕ ಅವರು ತಮ್ಮ ಆ ಒಂದು ಕೆಲಸದಲ್ಲಿ ತಾವು ಯಶಸ್ಸನ್ನ ಅಥವಾ ಒಂದು ಸಾರ್ಥಕತೆಯನ್ನ ಪಡೆಯಬಹುದು ಅಂತ ಹೇಳಿದ್ದಾರೆ. ಇದು ಯಾವುದರ ಮೇಲೆ ಆಧಾರಿತವಾಗಿದೆ? ಯಥಾ ಪ್ರವೃತ್ತಿರ್ಭೂತಾನಾಂ ಏನ ಸರ್ವಮಿದಂ ತತಂ ಸ್ವಕರ್ಮಣ ತಮಭ್ಯರ್ಚಂ ಸಿದ್ಧಿಂ ವಿಂದತಿ ಮಾನವ. ಭಗವಂತನನ್ನ ಧ್ಯಾನಿಸುವುದು ಅಥವಾ ಭಗವಂತನ ಸೇವೆಯನ್ನ ಮಾಡುವಂತಹದ್ದು ಹೇಗೆ? ವರ್ಣಾಶ್ರಮ ಕರ್ಮಗಳ ಮೂಲಕ ನಾವು ಭಗವಂತನ ಸೇವೆಯನ್ನ ಮಾಡಿದಾಗ ಆ ಪರಮ ಸಿದ್ಧಿಯನ್ನ ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ಹೀಗೆ ಭಗವದ್ಗೀತೆಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಈ ವರ್ಣಾಶ್ರಮ ಪದ್ಧತಿಯ ಕುರಿತಾಗಿ ಹೇಳಿದ್ದಾರೆ. ಕುಲಧರ್ಮ, ಜಾತಿ ಧರ್ಮ, ಸ್ವಧರ್ಮ ಮತ್ತೆ ಸ್ವಕರ್ಮ ಅನ್ನುವಂಥ ರೀತಿಯಲ್ಲಿ. ಈ ವರ್ಣಾಶ್ರಮ ಅನ್ನುವಂಥದ್ದು ಯಾರಿಗೆಲ್ಲ ಅನ್ವಯವಾಗ್ತದೆ ಅಂತ ಹೇಳುವುದಾದ್ರೆ, ಯಾರೆಲ್ಲ ಈ ಮನುಷ್ಯ ಜನ್ಮದಲ್ಲಿ ಬಂದಿದ್ದಾರೆ ಮತ್ತು ಈ 3 ಗುಣಗಳಿಗೆ ಒಳಗಾಗಿ ನಾವು ಜೀವನವನ್ನ ನಡೆಸ್ತಾ ಇರುವಾಗ
ನಮ್ಮ 3 ಗುಣಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಧರ್ಮ, ವರ್ಣ, ಆಶ್ರಮ ಮತ್ತೆ ಧರ್ಮವನ್ನ, ವರ್ಣ ಮತ್ತೆ ಆಶ್ರಮವನ್ನ ನಾವು ಸ್ವೀಕಾರ ಮಾಡಬೇಕಾಗ್ತದೆ. ವರ್ಣಾಶ್ರಮ ಸಿಸ್ಟಮ್ ಅಥವಾ ವರ್ಣಾಶ್ರಮ ಧರ್ಮ ಅಂತ ಹೇಳಿದ್ರೆ ಏನು? ಮನುಷ್ಯ ಸಮಾಜ ಪ್ರಾರಂಭ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ವರ್ಣಾಶ್ರಮ ಧರ್ಮ ಬಹಳ ಮುಖ್ಯ. ವರ್ಣಾಶ್ರಮ ಸಿಸ್ಟಮ್ ಅಥವಾ ವರ್ಣಾಶ್ರಮ ಧರ್ಮ ಇಲ್ಲದೆ ಇದ್ರೆ ಏನಾಗುತ್ತದೆ? Human civilization begins from the stage of varnashrama dharma or specific duties in terms of the specific modes of nature of the body obtained. ಈಗ ನಾವು ಇದು ಭಾರತದಲ್ಲಿ ಮಾತ್ರ ಅಲ್ಲ, ವರ್ಣಾಶ್ರಮ ಅನ್ನುವಂಥದ್ದು ಪ್ರತಿಯೊಂದು ದೇಶದಲ್ಲಿಯೂ ಇದೆ. ಯಾವುದೇ ಒಂದು ನಾಗರಿಕ ಸಮಾಜ ಅಂತ ಹೇಳುವುದಾದ್ರೆ ಅಲ್ಲಿ ವರ್ಣಾಶ್ರಮ ಧರ್ಮ ಇದ್ದೇ ಇದೆ. ಅದನ್ನು ನಾವು ಬೇರೆ ಬೇರೆ ಹೆಸರುಗಳಲ್ಲಿ ಕರೀತೇವೆ ಅಷ್ಟೇ. ಪ್ರತಿಯೊಂದು ದೇಶದಲ್ಲಿಯೂ ಕೂಡ ಒಂದು ಮಾರ್ಗದರ್ಶಕ ವಿಭಾಗ ಅಂತ ಹೇಳಿರ್ತದೆ. ಒಂದು ದೇಶವನ್ನ ಮುನ್ನಡೆಸುವಂತಹ ನೇತಾರರಿರ್ತಾರೆ, ಹಾಗೆ ದೇಶವನ್ನ ಕಾಯುವಂತಹ ಸೈನಿಕರಿರ್ತಾರೆ, ಹಾಗೆ ಆರ್ಥಿಕ ಅಭಿವೃದ್ಧಿಗಾಗಿ ವ್ಯಾಪಾರವನ್ನ ಮಾಡುವವರು ಇದ್ದಾರೆ, ಹಾಗೆ ಅವರಿಗೆಲ್ಲರಿಗೂ ಕೂಡ ಸಹಾಯವನ್ನ ಮಾಡುವಂತಹ ಶೂದ್ರ ವರ್ಗವು ಕೂಡ ಇದೆ. ಅವರನ್ನ ನಾವು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳಿ ಕರೆಯದೇ ಇರಬಹುದು, ಆದ್ರೆ ಆ 4 ವರ್ಣಗಳು ಎಲ್ಲಾ ಕಡೆಯೂ ಕೂಡ ಇದೆ. ಯಾಕಂದ್ರೆ ಅದು ಭಗವಂತನಿಂದಲೇ ಸೃಷ್ಟಿ ಆಗದು. ಚಾತುರ್ವರ್ಣ್ಯಂ ಮಯಾ ಸೃಷ್ಟ. ಆಶ್ರಮಗಳು ಕೂಡ ಇದೆ. ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ ಹೇಳಿ ನಾವು ಇಲ್ಲಿ ಕರೆದ್ರೆ ಅವರು ಈ ಏನ್ ಹೇಳ್ತಾರೆ, ವಿದ್ಯಾರ್ಥಿ ಜೀವನ ಅಂತ ಹೇಳ್ತಾರೆ, ಆಮೇಲೆ ವೈವಾಹಿಕ ಜೀವನ, ಆಮೇಲೆ ರಿಟೈರ್ಡ್ ಅಂತ ಹೇಳ್ತಾರೆ, ಆಮೇಲೆ ಸನ್ಯಾಸ ಜೀವನವನ್ನ ತೆಗೆದುಕೊಳ್ಳುವಂತಹ ಪದ್ಧತಿ ಬೇರೆ ಬೇರೆ ಧರ್ಮಗಳಲ್ಲಿಯೂ ಕೂಡ ಇದೆ. ಅದರಿಂದ ವರ್ಣಾಶ್ರಮ ಧರ್ಮ ಎಲ್ಲಾ ಕಡೆ ಇದೆ. ಎಲ್ಲಿ ವರ್ಣಾಶ್ರಮ ಇಲ್ಲ, ನಾವು ಕೆಲವೊಂದು ದೇಶಗಳನ್ನ ನೋಡಬಹುದು, ಯಾವ ದೇಶದಲ್ಲಿ ಕಾನೂನು ಇಲ್ಲವೋ, ಯಾವ ದೇಶದಲ್ಲಿ ಸರಿಯಾದಂತಹ ವಿದ್ಯಾಭ್ಯಾಸ ನಡೆಯುವುದಿಲ್ಲವೋ, ನಮ್ಮ ಪಕ್ಕದ ದೇಶಗಳಲ್ಲಿ ನಾವು ಕಾಣಬಹುದು, ಅಲ್ಲಿ ವರ್ಣಾಶ್ರಮ ಇಲ್ಲ. ಅಂದ್ರೆ ವರ್ಣಾಶ್ರಮ ಸರಿಯಾಗಿ ನಡೀತಾ ಇಲ್ಲ ಅಂತ ಹೇಳಿದ್ರೆ ಅಲ್ಲಿನ ಜನರಿಗೆ ಮನುಷ್ಯನ ರೀತಿಯಲ್ಲಿ ಜೀವಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅವರಿಗೆ ನಾಳಿನ ದಿವಸ ನಾನು ಬದುಕಿರ್ತೇನೋ ಇಲ್ವೋ ಅನ್ನುವಂಥದ್ದೇ ಅನುಮಾನ ಆಗಿರ್ತದೆ. ಅಷ್ಟೊಂದು ಸಮಾಜದಲ್ಲಿ ಕ್ಷೋಭೆಯನ್ನ ಉಂಟು ಮಾಡ್ತದೆ ಈ ವರ್ಣಾಶ್ರಮ ರಹಿತ ಸಮಾಜ. ಅದರಿಂದ ವರ್ಣಾಶ್ರಮ ಅನ್ನುವಂಥದ್ದು ಬಹಳ ಮುಖ್ಯ ಮನುಷ್ಯರಾದವರಿಗೆ. ಮನುಷ್ಯ ಸಮಾಜದಲ್ಲಿ ವರ್ಣಾಶ್ರಮ ಅನ್ನುವಂಥದ್ದು ಇರಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಆದ್ರೆ ಯಾರಿಗೂ ಕೂಡ ಶಾಂತಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾರಿಗೂ ಕೂಡ ಯಾವುದು ಸರಿ, ಯಾವುದು ತಪ್ಪು, ಏನು ಮಾಡಬೇಕು, ಏನು ಮಾಡಬಾರದು ಅನ್ನೋದನ್ನ ಹೇಳಲಿಕ್ಕೆ ಅಥವಾ ಅದನ್ನ ಆ ಒಂದು ಶಾಸನಬದ್ಧವಾಗಿ ಅದನ್ನ ನಡೆದುಕೊಂಡು ಹೋಗುವಂತೆ ಮಾಡುವಂತಹ ಒಂದು ಶಕ್ತಿ ಸಮಾಜದಲ್ಲಿ ಇರುವುದಿಲ್ಲ. ಆದ್ರಿಂದ ವರ್ಣಾಶ್ರಮ ಧರ್ಮ ಬಹಳ ಮುಖ್ಯ. ಇದನ್ನು ಯಾವ ರೀತಿಯಾಗಿ ವಿಭಾಗ ಮಾಡಲಾಗಿದೆ? ಬ್ರಾಹ್ಮಣರು ಸತ್ವಗುಣದಲ್ಲಿರ್ತಾರೆ, ಕ್ಷತ್ರಿಯರು ರಜೋಗುಣದಲ್ಲಿ, ಅಥವಾ ಸತ್ವಗುಣದಲ್ಲಿರುವವರನ್ನ ನಾವು ಬ್ರಾಹ್ಮಣರು ಅಂತ ಹೇಳಿ ಕರೀತೇವೆ, ಅಥವಾ ರಜೋಗುಣದಲ್ಲಿರುವವರನ್ನ ಕ್ಷತ್ರಿಯರು ಅಂತ ಹೇಳಿ ಕರೀತೇವೆ. ಇನ್ನು ರಜೋಗುಣ ತಮೋಗುಣ ಮಿಶ್ರ ಆಗಿರುವವರನ್ನ ವೈಶ್ಯರು ಅಂತ ಹೇಳಿ ಕರೆದ್ರೆ, ತಮೋಗುಣದಲ್ಲಿರುವವರನ್ನ ಶೂದ್ರರು ಅಂತ ಹೇಳಿ ಕರೀತೇವೆ. ಹಾಗೆ ಈ ಬೇರೆ ಬೇರೆ ವರ್ಣಗಳಲ್ಲಿರುವಂತಹ ಜನರಿಗೆ ಬೇರೆ ಬೇರೆ ಒಂದು ಗುಣಗಳನ್ನ ಇಲ್ಲಿ ಹೇಳಿದ್ದಾರೆ. 18ನೇ ಅಧ್ಯಾಯದಲ್ಲಿ ಇದನ್ನು ನಾವು ಕಾಣಬಹುದು. 18ನೇ ಅಧ್ಯಾಯದ 42ನೇ ಶ್ಲೋಕದಲ್ಲಿ ಬ್ರಾಹ್ಮಣನ ಒಂದು ಲಕ್ಷಣ ಏನು? ಶಮ, ದಮ, ತಪ, ಶೌಚಂ, ಶಾಂತಿ, ಮಾರ್ಜಮೇವಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ. ಈ ರೀತಿ ಆ ಒಂದು ಶಮ ತಮ್ಮ ಇಂದ್ರಿಯ ನಿಗ್ರಹ, ದಮ ತಮ್ಮ ಜೀವನದಲ್ಲಿ ಒಂದು ಶಿಸ್ತು, ಆಮೇಲೆ ತಪಸ್ಸನ್ನು ಆಚರಿಸುವಂತದ್ದು, ಶುದ್ಧತೆ, ತಾಳ್ಮೆ, ಪ್ರಾಮಾಣಿಕತೆ, ಜ್ಞಾನವನ್ನು ಬೆಳೆಸಿಕೊಳ್ಳುವಂತಹದ್ದು, ಆಮೇಲೆ ಆಸ್ತಿಕತೆ, ಭಗವಂತನಲ್ಲಿ ನಂಬಿಕೆ, ಇದೆಲ್ಲವೂ ಕೂಡ ಬ್ರಾಹ್ಮಣರಿಗೆ ಹೇಳಿರುವಂತಹ ಒಂದು ಗುಣಲಕ್ಷಣಗಳು. ಇನ್ನು ಕ್ಷತ್ರಿಯರಿಗೆ ಏನು ಒಂದು ಗುಣಲಕ್ಷಣ ಅಂತ ಹೇಳಿದ್ರೆ, ಯುದ್ಧವನ್ನ ಮಾಡುವಾಗ ಅವರು ಓಡಿ ಹೋಗಬಾರದು. ಆ ಒಂದು ವೀರತ್ವವನ್ನ ಅವರು ಹೊಂದಿರಬೇಕು, ಶಕ್ತಿಯುತರಾಗಿರ್ಬೇಕು, ದೃಢತೆ ಅವರಲ್ಲಿರ್ಬೇಕು, ಮತ್ತೆ ರಿಸೋರ್ಸ್ಫುಲ್ನೆಸ್, ಅವರಲ್ಲಿ ಬೇಕಾದಷ್ಟು ಸಂಪತ್ತು ಅವರಲ್ಲಿ ಇರಬೇಕು. ಇದೆಲ್ಲವೂ ಕೂಡ ಆ ಕ್ಷತ್ರಿಯರ ಒಂದು ಲಕ್ಷಣವಾಗಿದೆ. ಇನ್ನು ವೈಶ್ಯರು ಮತ್ತು ಶೂದ್ರರು, ವೈಶ್ಯರು ಏನು ಮಾಡ್ತಾರೆ? ಕೃಷಿ, ಗೋರಕ್ಷ, ವಾಣಿಜ್ಯ, ಕೃಷಿಯನ್ನ ಮಾಡುವುದು, ಗೋವಿನ ರಕ್ಷಣೆ ಮಾಡುವುದು, ಮತ್ತೆ ಅದರಲ್ಲಿ ಬಂದಂತಹ ಏನು ಫಲ ಇದೆ ಅದನ್ನ ವ್ಯಾಪಾರದಲ್ಲಿ ತೊಡಗಿಸುವುದು, ಇದು ವೈಶ್ಯರಾದ್ರೆ. ಶೂದ್ರರು ಇನ್ನೊಬ್ಬರಿಗೆ ಸೇವೆಯನ್ನ ಮಾಡುವಂಥದ್ದು, ಪರಿಚರ್ಯಾತ್ಮಕ, ಏನ ಶೂದ್ರ ಕರ್ಮ ಸ್ವಭಾವಜ. ಹೀಗೆ 4 ರೀತಿಯಾದಂತಹ ವರ್ಣಗಳನ್ನ ಇಲ್ಲಿ ಹೇಳಲಾಗಿದೆ.
ಬ್ರಾಹ್ಮಣರು ಮತ್ತು ಕ್ಷತ್ರಿಯರಿಗೆ ಲಕ್ಷಣಗಳನ್ನ ಹೇಳಿದ್ರೆ, ವೈಶ್ಯರು ಮತ್ತೆ ಶೂದ್ರರಿಗೆ ಕೆಲಸಗಳನ್ನ ಮಾತ್ರ ಹೇಳಿದ್ದಾರೆ. ಬ್ರಾಹ್ಮಣರು ಮತ್ತು ಕ್ಷತ್ರಿಯರ ಒಂದು ವಿಷಯವನ್ನ ಅಲ್ಲಿ ನೋಡುವಾಗ ಅದೆಲ್ಲ ಲಕ್ಷಣಗಳು ಅಥವಾ ಒಬ್ಬ ವ್ಯಕ್ತಿಯಲ್ಲಿರುವಂತಹ ಗುಣಗಳ ಬಗ್ಗೆ ಅದು ಹೇಳಿದ್ದಾರೆ ಇಲ್ಲಿ. ಆದ್ರೆ ವೈಶ್ಯರು ಮತ್ತೆ ಶೂದ್ರರು ಅವರು ಮಾಡುವಂತಹ ಕೆಲಸದಿಂದ ಅವರನ್ನ ನಾವು ಪರಿಗಣಿಸ್ತೇವೆ. ಇನ್ನು ಆಶ್ರಮ, ಗೃಹಸ್ಥಾಶ್ರಮ, ಬ್ರಹ್ಮಚಾರಿ ಆಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥ ಮತ್ತೆ ಸನ್ಯಾಸ ಅಂತ ಹೇಳಿ 4 ಆಶ್ರಮಗಳಿವೆ. ಸನ್ಯಾಸಾಶ್ರಮದ ಇದೆಲ್ಲ ಸಂಕ್ಷಿಪ್ತವಾಗಿ ನೋಡುವಂಥದ್ದಷ್ಟೇ ಈಗಕ್ಕೆ. ಮತ್ತೆ ನಾವು ಮತ್ತೆ ವಿಸ್ತಾರವಾಗಿ ನೋಡ್ಲಿಕ್ಕಿದ್ದೇವೆ. 16ನೇ ಅಧ್ಯಾಯದಲ್ಲಿ ನಮಗೆ ಇಲ್ಲಿ ಹೇಳಿದ್ದಾರೆ ಏನು ಸನ್ಯಾಸಿಯ ಒಂದು ಲಕ್ಷಣ ಅಂತ ಹೇಳಿದ್ರೆ, ಸನ್ಯಾಸಿ ಎಲ್ಲಿಗೆ ಬೇಕಾದ್ರೂ ಒಂದು ಭಯವಿಲ್ಲದೆ, ಫಿಯರ್ಲೆಸ್ನೆಸ್, ಆತನು ಹೋಗ್ಲಿಕ್ಕೆ ಸಾಧ್ಯ. ತಾನು ಸನ್ಯಾಸವನ್ನು ತೆಗೆದುಕೊಂಡ ಮೇಲೆ ತನ್ನ ರಕ್ಷಣೆ ಯಾರು ಮಾಡ್ತಾರೆ ಅನ್ನುವಂತಹ ಭಯ ಇರಬಾರ್ದು ಆ ಒಂದು ಸನ್ಯಾಸಿಯನ್ನು ತೆಗೆದುಕೊಂಡವರಿಗೆ. ಅಷ್ಟೊಂದು ನಿರ್ಭಯತೆ ಅವರಲ್ಲಿ ಇರಬೇಕು. ಅದು ಸನ್ಯಾಸಿಯ ಮುಖ್ಯ ಲಕ್ಷಣ, ನಿರ್ಭಯತೆ. ಪ್ರಭುಪಾದರು ಕೂಡ ತಮ್ಮಲ್ಲಿ ಕೇವಲ ಒಂದು 40 ರೂಪಾಯಿ ಇದ್ರೂ ಕೂಡ ಅವರು ಇಡೀ ಒಂದು ಅಮೆರಿಕದವರೆಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಅವರ ಒಂದು ಧೈರ್ಯ ಅದು ಎಷ್ಟಿತ್ತು ಅಂತ ಹೇಳಿ ನಮಗೆ ಅರ್ಥ ಆಗ್ತದೆ. ತಮ್ಮ ಒಂದು ಗುರುಗಳ ಆದೇಶವನ್ನ ಪಾಲಿಸಬೇಕು ಅನ್ನುವಂತಹ ಧೈರ್ಯದಲ್ಲಿ ಅವರು ಮುಂದುವರೆದಿದ್ದಾರೆ. ಅವರಿಗೆ ಅಲ್ಲಿ ಹೋದಾಗ ಯಾರು ಇರ್ಲಿಲ್ಲ, ಆದ್ರೂ ಕೂಡ ಅವರು ಹೋಗಿದ್ದಾರೆ. ಆಮೇಲೆ ಪ್ಯೂರಿಫಿಕೇಶನ್ ಆಫ್ ಒನ್ಸ್ ಎಕ್ಸಿಸ್ಟೆನ್ಸ್, ತಮ್ಮ ಒಂದು ಅಸ್ತಿತ್ವವನ್ನ ಶುದ್ಧಿಗೊಳಿಸುವಂತಹದ್ದು ತಾವು ತಪಸ್ಸನ್ನ ಆಚರಿಸುವ ಮೂಲಕ, ಹಾಗೆ ಆ ಒಂದು ಆಧ್ಯಾತ್ಮಿಕ ಜ್ಞಾನವನ್ನ ಬೆಳೆಸಿಕೊಳ್ಳುವಂಥದ್ದು, ಇದೆಲ್ಲವೂ ಕೂಡ ಆ ಸನ್ಯಾಸಿಯ ಲಕ್ಷಣ. ಇನ್ನು ವಾನಪ್ರಸ್ಥದಲ್ಲಿ ತಪಸ್ಸು ಮತ್ತೆ ಆಸ್ಟರಿಟಿ ಅಂತ ಹೇಳಿ ಹೇಳ್ತಾರೆ, ಅದು ವಾನಪ್ರಸ್ಥಕ್ಕೆ ಹೇಳಿರುವಂತಹದ್ದು. ಗೃಹಸ್ಥರಿಗೆ ಹೇಳಿರುವಂತಹ ಲಕ್ಷಣ ದಾನ, ದಮ ಮತ್ತು ಯಜ್ಞ. ಅಥವಾ ಅಂದ್ರೆ ದಾನವನ್ನ ಕೊಡುವಂತಹದ್ದು, ಇಂದ್ರಿಯ ನಿಗ್ರಹವನ್ನ ಮಾಡುವುದು ಮತ್ತು ಯಜ್ಞವನ್ನ ಮಾಡುವುದು ಗೃಹಸ್ಥರ ಲಕ್ಷಣ. ಬ್ರಹ್ಮಚಾರಿಗಳಿಗೆ ಹೇಳಿರುವಂತಹ ಲಕ್ಷಣ ವೇದದ ಅಧ್ಯಯನವನ್ನ ಮಾಡುವಂತಹದ್ದು. ಗುರುಕುಲದಲ್ಲಿದ್ದುಕೊಂಡು ಗುರುಗಳ ಒಂದು ಆಶ್ರಯದಲ್ಲಿ ವೇದವನ್ನ ಅಧ್ಯಯನ ಮಾಡುವುದು, ಇದು ಬ್ರಹ್ಮಚಾರಿಗಳ ಲಕ್ಷಣ. ಹೀಗೆ 4 ರೀತಿಯಾದಂತಹ ಕಾರಣಗಳನ್ನ ಅರ್ಜುನನು ಕೊಟ್ಟಿದ್ದಾನೆ. In the system of the Varnashrama institution, there are many principles of religious and traditions to help members of the family grow properly and attain spiritual values. ವರ್ಣಾಶ್ರಮ ಸಿಸ್ಟಮ್, ವರ್ಣಾಶ್ರಮ ಒಂದು ಧರ್ಮವನ್ನ ಯಾತಕ್ಕೋಸ್ಕರ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈಗ ನಾವು ನೋಡಿದ್ದೇವೆ, ವ್ಯಕ್ತಿ ಶೂದ್ರನಿರ್ಲಿ ಅಥವಾ ತಮಗುಣದಲ್ಲಿರ್ಲಿ, ರಜೋಗುಣದಲ್ಲಿರ್ಲಿ, ಸತ್ವಗುಣದಲ್ಲಿರ್ಲಿ, ಎಲ್ಲರಿಗೂ ಕೂಡ ಜೀವನವನ್ನ ಮಾಡುವಂತಹ ಒಂದು ಅವಕಾಶವನ್ನ ಈ ವರ್ಣಾಶ್ರಮ ಧರ್ಮ ಮಾಡುತ್ತದೆ. ಒಂದು ವರ್ಣಾಶ್ರಮ ಧರ್ಮ ಅವಕಾಶವನ್ನ ಕೊಡುತ್ತದೆ. ಆದ್ರೆ ಒಬ್ಬ ವ್ಯಕ್ತಿ ತಾನು ಬ್ರಾಹ್ಮಣ ಅಂತ ಹೇಳಿಕೊಂಡು ತಾನು ಶೂದ್ರನಂತೆ ಜೀವಿಸಬಾರದು. ತಾನು ಯಾವ ವರ್ಣಕ್ಕೆ ಸೇರಿದವನು ಅಂತ ಹೇಳಿ ಜೀವನವನ್ನು ನಡೆಸ್ತಾ ಇದ್ದಾನೋ ಅದೇ ಧರ್ಮಕ್ಕೆ ಸರಿಯಾಗಿ ಅವನು ನಡೆದುಕೊಳ್ಬೇಕು. ತಾನೊಬ್ಬ ಬ್ರಾಹ್ಮಣ ಅಂತ ಹೇಳಿ ಸಮಾಜಕ್ಕೆ ಹೇಳಿಕೊಂಡು ತಾನೊಬ್ಬ ಶೂದ್ರನ ಲಕ್ಷಣಗಳನ್ನ ಬೆಳೆಸಿಕೊಂಡಿದ್ರೆ ಅಂತವರನ್ನ ನಾವು ಶೂದ್ರರು ಅಂತ ಹೇಳಿಯೇ ಪರಿಗಣಿಸಬೇಕು. ಅವರ ಜನ್ಮ ಒಬ್ಬ ಬ್ರಾಹ್ಮಣನ ಕುಟುಂಬದಲ್ಲಿಯೇ ಆಗಿರಬಹುದು. ಯಸ್ಯ ಯಲ್ಲಕ್ಷಣಂ ಪ್ರೋಕ್ತಂ ಪುಂಸೋ ವರ್ಣಾಭಿವ್ಯಂಜಕಂ ಯದನ್ಯತ್ರಾಪಿ ದೃಶ್ಯೇತ ತತ್ತೇನೇವ ವಿನಿರ್ದಿಶ್ಯತೆ. ಒಬ್ಬ ವ್ಯಕ್ತಿ ಯಾವ ಒಂದು ಗುಣಲಕ್ಷಣಗಳನ್ನ, ಯಾವ ರೀತಿಯಾದಂತಹ ಜೀವನ ಕ್ರಮವನ್ನ ನಡೆಸ್ತಾ ಇದ್ದಾನೋ ಅದರ ಮೂಲಕವೇ ಅವನ ವರ್ಣಾಶ್ರಮವನ್ನು ನಾವು ಪರಿಗಣಿಸಬೇಕೇ ವಿನಃ ಅವನು ಯಾವ ಒಂದು ಕುಟುಂಬದಲ್ಲಿ ಜನಿಸಿದ್ದಾನೆ ಅನ್ನೋದರ ಮೇಲೆ ಅಲ್ಲ. ಅವನ ಗುಣ ಮತ್ತೆ ಕರ್ಮದ ಮೂಲಕವೇ ಈ ಒಂದು ವರ್ಣ ಮತ್ತು ಆಶ್ರಮವನ್ನ ನಿರ್ಧರಿಸಬೇಕು. ಏನು ಸಿಗ್ತದೆ ವರ್ಣಾಶ್ರಮ ಧರ್ಮವನ್ನ ನಾವು ಪಾಲನೆ ಮಾಡಿದ್ರೆ? Discharging one's specific duty in any field of action in accordance with the orders of higher authorities serves to elevate one to a higher status of life. ಒಬ್ಬ ಶೂದ್ರ ತಾನು ಶೂದ್ರನಾಗಿದ್ರು ಕೂಡ ಪ್ರಾಮಾಣಿಕವಾಗಿ, ಶೂದ್ರನ ಲಕ್ಷಣ ಏನು ಅಂತ ಹೇಳಿದ್ರೆ ತನ್ನ ಸ್ವಾಮಿಗೆ ತಾನು ನಿಷ್ಠನಾಗಿರ್ಬೇಕು. ತನ್ನ ಯಜಮಾನ ಅಥವಾ ತಾನು ಯಾರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದಾನೋ ಅವರಿಗೆ ನಿಷ್ಠನಾಗಿ ತಾನು ಜೀವನವನ್ನ ನಡೆಸಿದ್ರೆ ಅವರಿಗೆ ತಮ್ಮ ಜೀವನವನ್ನ ಇನ್ನೂ ಹೆಚ್ಚಿನ ಒಂದು ಸ್ತರಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಅದು ವರ್ಣಾಶ್ರಮ ಧರ್ಮವನ್ನ ನಾವು ಪಾಲನೆ ಮಾಡುವುದರ ಮೂಲ ಉದ್ದೇಶ. ಆ ಒಂದು ಅಸ್ತಿತ್ವ ಶುದ್ಧಿ ಆಗ್ತದೆ. ಇಲ್ಲ ಅವನು ಶೂದ್ರನಾಗಿದ್ದುಕೊಂಡು
ಆತನು ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಅದರಲ್ಲಿ ಶುದ್ಧೀಕರಣ ಆಗುವುದಿಲ್ಲ. ಹಾಗೆ ಒಬ್ಬ ವೈಶ್ಯನಿರಬಹುದು ಅಥವಾ ಕ್ಷತ್ರಿಯನಿರಬಹುದು ಅಥವಾ ಬ್ರಾಹ್ಮಣನಿರಬಹುದು, ತಾವು ತಮ್ಮ ತಮ್ಮ ಧರ್ಮಗಳನ್ನ ಸರಿಯಾಗಿ ಆಚರಣೆ ಮಾಡಿಕೊಂಡು ಹೋಗುವುದರಿಂದ ಅವರು ಜೀವನದಲ್ಲಿ ಅಥವಾ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯವಾಗ್ತದೆ. ಸ್ವರ್ಗದ್ವಾರಂ ಅಪಾವೃತಂ, ಓಪನಿಂಗ್ ದ ಡೋರ್ಸ್ ಆಫ್ ದ ಹೆವೆನ್ಲಿ ಪ್ಲಾನೆಟ್ಸ್. ಇದು ಅರ್ಜುನನಿಗೆ ಕೃಷ್ಣ ಹೇಳುವಂಥದ್ದು. ಅರ್ಜುನ, ನೀನೊಬ್ಬ ಕ್ಷತ್ರಿಯ, ಯುದ್ಧ ಮಾಡುವುದು ನಿನ್ನ ಕರ್ತವ್ಯ. ನೀನು ಈಗ ಯುದ್ಧವನ್ನ ಮಾಡಿದ್ರೆ ನಿನಗೆ ಸ್ವರ್ಗದ ದ್ವಾರ ತೆರೆಯುತ್ತದೆ ಅಂತ ಹೇಳಿ ಅರ್ಜುನನಿಗೆ ಕೃಷ್ಣ ಹೇಳುವುದು. ಇದರ ಅರ್ಥ ಅರ್ಜುನನು ಸ್ವರ್ಗಕ್ಕೆ ಹೋಗ್ತಾನೆ ಅಂತ ಅಲ್ಲ. ಅರ್ಜುನನು ಭಗವಂತನ ಭಕ್ತ. ಭಕ್ತರು ಸ್ವರ್ಗಕ್ಕೆ ಹೋಗುವುದಿಲ್ಲ, ಭಕ್ತರು ಭಗವಂತನ ಧಾಮಕ್ಕೆ ಹೋಗ್ತಾರೆ. ಆದ್ರೆ ಈಗ ಅರ್ಜುನನಿಗೆ ಕೃಷ್ಣನು ಕರ್ಮಕಾಂಡ ವಿಷಯಗಳ ಮೂಲಕ ಉತ್ತರವನ್ನ ಕೊಡ್ತಾ ಇರುವುದರಿಂದಾಗಿ ಇಲ್ಲಿ ಸ್ವರ್ಗದ ವಿಚಾರ ಬಂದಿದೆ. ಇನ್ನು ಇದರ ಮುಂದಿನ ಮುಂದುವರಿದ ಭಾಗವನ್ನು ನಾವು ಮುಂದಕ್ಕೆ ನೋಡ್ಲಿಕ್ಕಿದ್ದೇವೆ. Whoever executes his occupational duty, ಅಂದ್ರೆ ಸ್ವಧರ್ಮ, for 100 births, for instance, if a Brahmana continues to act as a Brahmana, becomes eligible for promotion to Brahma Loka, the planet where Lord Brahma lives. ಯಾರಾದರೂ ಈಗ ತಮ್ಮ ಒಂದು ಧರ್ಮ ಏನಿದೆ ಅದನ್ನ ನಿರಂತರವಾಗಿ ಸ್ವಧರ್ಮವನ್ನ ಪಾಲನೆ ಮಾಡ್ತಾ ಹೋದ್ರೆ, 100 ವರ್ಷಗಳ ಕಾಲ ಆತನು ಪಾಲನೆಯನ್ನ ಮಾಡ್ತಾ ಹೋದ್ರೆ, ಉದಾಹರಣೆಗೆ ಇಲ್ಲಿ ಬ್ರಾಹ್ಮಣನಾಗಿ ಒಬ್ಬನು ಜೀವನವನ್ನು ಮಾಡಿದ್ರೆ ಆತನು ಬ್ರಹ್ಮಲೋಕಕ್ಕೆ ಹೋಗ್ಲಿಕ್ಕೆ ಅರ್ಹತೆಯನ್ನ ಪಡೆಯುತ್ತಾನೆ. ಇದು ವರ್ಣಾಶ್ರಮ ಧರ್ಮವನ್ನ ಆಚರಣೆ ಮಾಡುವುದರ ಒಂದು ಉದ್ದೇಶ. ಇದು ಎಲ್ಲಕ್ಕಿಂತಲೂ ಶ್ರೇಷ್ಠ ಅಂತ ಅಲ್ಲ. ಬ್ರಹ್ಮಲೋಕದಲ್ಲಿಯೂ ಕೂಡ ಸಾವು ಇದೆ, ಅಲ್ಲಿಯೂ ಕೂಡ ಜನ್ಮ ಮೃತ್ಯು ಜರ ವ್ಯಾಧಿ ಇದೆ. ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನ ಅರ್ಜುನ ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ಅರ್ಜುನನಿಗೆ ಶ್ರೀಕೃಷ್ಣನು ಹೇಳುವಂತಹದ್ದು, ಕ್ಲೈಬ್ಯಂ ಆಸ್ಮಗಮ ಪಾರ್ಥ ನಾಯತತ್ವ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ. ಅರ್ಜುನನಿಗೆ ಶ್ರೀಕೃಷ್ಣ ಹೇಳುವುದು, ಅರ್ಜುನ, ಇಂತಹ ಒಂದು ನಪುಂಸಕತೆ ನಿನಗೆ ಒಳ್ಳೆಯದಲ್ಲ, ಇದನ್ನ ನೀನು ಬಿಟ್ಟು ಬಿಡು. ಯಾಕಂದ್ರೆ ಈ ಒಂದು ಹೃದಯ ದೌರ್ಬಲ್ಯವು ನಿನಗೆ ಯಾವುದೇ ಸದ್ಗತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಇಂತಹ ಒಂದು ಹೃದಯ ದೌರ್ಬಲ್ಯವನ್ನ ನೀನು ಬಿಟ್ಟು ಬಿಡು ಅಂತ ಹೇಳಿ ಅರ್ಜುನನಿಗೆ ಹೇಳುವಂತಹದ್ದು. ಪರಂತಪ, ಓ ಅರ್ಜುನ, ನೀನೊಬ್ಬ ಪರಂತಪ, ನೀನು ವೈರಿಗಳನ್ನ ನಾಶ ಮಾಡುವಂತಹ ಶಕ್ತಿಯನ್ನ ಹೊಂದಿದ್ದೀಯ. ಆದ್ರೆ ನಿನಗೆ ಇಷ್ಟೊಂದು ಶಕ್ತಿ ಇದ್ರೂ ಕೂಡ ಒಬ್ಬ ನಪುಂಸಕನಂತೆ ನೀನು ಜೀವನವನ್ನ ನಡೆಸ್ತಾ ಇದ್ದೀಯ. ಯಾಕಂತ ಹೇಳಿದ್ರೆ ನಿನಗೆ ಈ ಒಂದು ಕಾರ್ಪಣ್ಯ ದೋಷ ಉಂಟಾಗಿದೆ. ಆಗ ಅರ್ಜುನನು ಕೃಷ್ಣನಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಪ್ರಭುಪಾದರಲ್ಲಿ ಹೇಳ್ತಾರೆ, ಯು ಕಿಲ್ಡ್ ಡಿಮನ್ ಮಧು, therefore your name is Madhusudana, but you are asking me to kill my grandfather and teacher. That is the hint. It is all right that your name is Madhusudana. You killed one demon whose name was Madhu, but you are asking me Bhishma Sudana. Bhishma is my grandfather, and Drona Sudana. So Sudana means killer. So how can I be that? ಇಲ್ಲಿ ಅರ್ಜುನನು ಕೇಳುವಂತದ್ದು ಅಥವಾ ಶ್ರೀಲ ಪ್ರಭುಪಾದರು ಇಲ್ಲಿ ಹೇಳುವಂತದ್ದು, ಕೃಷ್ಣನು ಮಧುಸೂದನನಾಗಿದ್ದಾನೆ, ಮಧು ಅನ್ನುವಂತಹ ರಾಕ್ಷಸನನ್ನ ಕೊಂದವನೇ. ಆದ್ರೆ ಇಲ್ಲಿ ಈಗ ಅರ್ಜುನನಿಗೆ ಯಾರನ್ನ ಕೊಲ್ಲಿಕ್ಕೆ ಹೇಳ್ತಾ ಇರುವಂತದ್ದು? ಅದು ದ್ರೋಣಾಚಾರ್ಯರನ್ನ, ಭೀಷ್ಮಾಚಾರ್ಯರನ್ನ. ಅವರೆಲ್ಲರೂ ಆಚಾರ್ಯರು, ಅವರ್ಯಾರು ರಾಕ್ಷಸರಲ್ಲ. ಮಧು ಅನ್ನುವಂತಹ ಅವನು ರಾಕ್ಷಸನಾಗಿದ್ದ, ಅವನನ್ನ ಸಾಯಿಸಿದ್ರೆ ಸರಿ. ಆದ್ರೆ ನನ್ನ ಸ್ವಂತ ಆಚಾರ್ಯರು, ನನ್ನ ಗುರುಗಳು, ನನ್ನ ಅಜ್ಜ, ಇವರನ್ನೆಲ್ಲ ನಾನು ಹೇಗೆ ಸಂಹಾರ ಮಾಡ್ಲಿ ಅಂತ ಹೇಳಿ ಅರ್ಜುನನು ಪ್ರಶ್ನೆಯನ್ನ ಕೇಳ್ತಾನೆ. ಹೀಗೆ ಅರ್ಜುನನಿಗೆ ಕೊನೆಯದಾಗಿ ಕಾಡಿದಂತಹ ಇನ್ನೊಂದು ಕಾರಣ ಏನು ಅಂತ ಹೇಳಿದ್ರೆ, ನಾನು ಅವರನ್ನ ಯುದ್ಧದಲ್ಲಿ ಸಾಯಿಸಬೇಕೋ ಅಥವಾ ಅವರ ಮುಂದೆ ನಾನು ಸೋಲಬೇಕೋ ಅನ್ನುವಂಥದ್ದು ಪ್ರಶ್ನೆ. ಇಂಡಿಸಿಷನ್. ಈಗ ಹೇಗೆ ಅಂತ ಹೇಳಿದ್ರೆ, ಮೊಮ್ಮಕ್ಕಳು ಅಜ್ಜನ ಜೊತೆ ಜಗಳ ಮಾಡಿದ್ರೆ
ಅಲ್ಲಿ ಯಾರು ಗೆಲ್ತಾರೆ ಅನ್ನೋದು ಮುಖ್ಯ ಅಲ್ಲ. ಅಲ್ಲಿ ಯಾರು ಗೆದ್ರು ಯಾರು ಸೋತ್ರು ಕೂಡ ಅವರಿಗಿಬ್ಬರಿಗೂ ಸಂತೋಷ. ಹಾಗೆ ಈಗ ನನ್ನ ಅಜ್ಜನಾದಂತಹ ಭೀಷ್ಮ ಪಿತಾಮಹ ಅವರ ಕೈಯಲ್ಲಿ ನಾನು ಸೋತು ಅವರಿಗೆ ಸಂತೋಷವನ್ನ ಉಂಟು ಮಾಡಬೇಕಾ, ಅಥವಾ ಅವರನ್ನ ಸಾಯಿಸಿ ಅವರನ್ನು ಸಾಯಿಸಿ ನಾನು ಪಡಿಲಿಕ್ಕೇನಿಲ್ಲ, ನನಗಂತೂ ಸುಖ ಸಿಗುವುದಿಲ್ಲ ಅದರಿಂದ. ಅವರನ್ನು ಸಾಯಿಸಿ ನಾನು ಏನನ್ನಾದ್ರೂ ಪಡಿಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ ಅರ್ಜುನನು ಕೃಷ್ಣನಲ್ಲಿ ಕೇಳ್ತಾನೆ. ಕೊನೆಯದಾಗಿ ಅರ್ಜುನ ಹೇಳೋದು, ಕೃಷ್ಣ ಅವರೆಲ್ಲ ಬಂದು ನನ್ನನ್ನ ಸಾಯಿಸಿದ್ರು ಪರವಾಗಿಲ್ಲ, ನಾನು ಮಾತ್ರ ಯುದ್ಧವನ್ನ ಮಾಡುವವನಲ್ಲ, ನನಗೆ ಯುದ್ಧ ಮಾಡುವುದರಲ್ಲಿ ಆಸಕ್ತಿ ಇಲ್ಲ, ನನಗೆ ಈ ಯುದ್ಧ ಬೇಡ. ಅಂದ್ರೆ ಈ ಯುದ್ಧದಲ್ಲಿ ಸೋಲ್ಬೇಕೋ ಗೆಲ್ಲಬೇಕೋ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಈಗ ಯುದ್ಧವನ್ನ ಮಾಡಿ ನಾನು ಗೆದ್ರು ನನಗೆ ಅದು ಸೋಲು, ಯಾಕಂದ್ರೆ ನನ್ನವರೆಲ್ಲ ಸಾಯ್ತಾರೆ. ನಾನು ಸೋತ್ರೆ ಅವರಿಗೆ ಏನಾದ್ರೂ ಸ್ವಲ್ಪ ಸಂತೋಷ ಆಗಬಹುದೇನೋ. ಹಾಗಾಗಿ ಅರ್ಜುನನು ಕೃಷ್ಣನ ಹತ್ರ ಹೇಳುವುದು, ಕೃಷ್ಣ ನನಗೆ ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಅರ್ಜುನನು ಹೇಳ್ತಾನೆ. ಆದ್ರೆ ಇಲ್ಲಿ ಅರ್ಜುನನ ಒಂದು ಮುಖ್ಯವಾದಂತಹ ಗುಣ, ಒಂದು ಒಳ್ಳೆಯ ಗುಣ ಏನು ಅಂತ ಹೇಳಿದ್ರೆ, ತನಗೆ ಸಮಸ್ಯೆ ಇದೆ ಅನ್ನುವುದನ್ನ ಅವನು ಅರ್ಥ ಮಾಡಿಕೊಂಡಿದ್ದಾನೆ. ಅರ್ಜುನನಿಗೆ ಸಮಸ್ಯೆ ಇದೆ ಅನ್ನುವುದು ಅವನಿಗೆ ಅರ್ಥ ಆಗಿದೆ. ಸಮಸ್ಯೆ ಇರುವ ಕಾರಣ ಅವನು ಕೃಷ್ಣನಿಗೆ ಶರಣಾಗಿದ್ದಾನೆ. ಈಗ ನನಗೆ ಸಮಸ್ಯೆ ಇದೆ ಅನ್ನೋದೇ ಗೊತ್ತಿಲ್ಲ, ಅಥವಾ ಸಮಸ್ಯೆ ಇದೆ ಅನ್ನೋದನ್ನು ನಾನು ಒಪ್ಪಿಕೊಳ್ಳಲಿಕ್ಕೆ ತಯಾರಿಲ್ಲ ಅಂತ ಹೇಳಿದ್ರೆ ನಾನು ಯಾರಲ್ಲೂ ಶರಣಾಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ, ಅಥವಾ ಆ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುದಿಲ್ಲ. ಈಗ ಒಬ್ಬ ವ್ಯಕ್ತಿಗೆ ಒಂದು ಮದ್ಯಪಾನ ಮಾಡುವಂತಹ ಅಭ್ಯಾಸ ಇದೆ ಅಂತ ಹೇಳಿದ್ರೆ ಅವರಿಗೆ ಮೊದಲನೇದಾಗಿ ನಾವು ಹೇಳಿಕೊಡ್ಬೇಕು ಏನು ಅಂತ ಹೇಳಿದ್ರೆ, ಮದ್ಯಪಾನ ಮಾಡುವುದು ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳಿ, ಅಥವಾ ಧೂಮಪಾನ ಮಾಡುವುದು ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳಿ ಅವರು ತೆಗೆದುಕೊಳ್ಳುವಾಗ ಅಲ್ಲಿ ಬರ್ದಿರ್ತಾರೆ ಅದರ ಮೇಲೆ, ಇದನ್ನ ಸೇವಿಸಿದ್ರೆ ಆರೋಗ್ಯ ಹಾಳಾಗ್ತದೆ, ಕ್ಯಾನ್ಸರ್ ಬರ್ತದೆ ಅಂತೇಳಿ. ಅದನ್ನ ನೋಡಿಯೂ ಅವರು ತೆಗೆದುಕೊಳ್ತಾರೆ. ಈ ರೀತಿ ಆ ಒಂದು ದುಶ್ಚಟಗಳು ಅದು ಕೆಟ್ಟದ್ದು ಅಂತ ಹೇಳಿ ಅವರಿಗೆ ಅರ್ಥ ಮಾಡಿಸಿದ್ರೆ ಅಲ್ಲೇ ಬಹಳ ಒಂದು ದೊಡ್ಡ ಸಮಸ್ಯೆ ಪರಿಹಾರ ಆಗ್ತದೆ. ಹಾಗೆ ಜೀವನದಲ್ಲಿಯೂ ಕೂಡ ನನ್ನ ಜೀವನದಲ್ಲಿ ಸಮಸ್ಯೆ ಇದೆ, ನಾನು ಜೀವನವನ್ನ ನಡೆಸ್ತಾ ಇದ್ದೇನೆ, ಆದ್ರೆ ಈ ಜೀವನದ ಗುರಿ ಏನು ಅಂತ ಹೇಳಿ ನನಗೆ ಗೊತ್ತಿಲ್ಲ, ನನ್ನ ಜೀವನ ಇನ್ನೂ ಸಂಪೂರ್ಣವಾಗಿಲ್ಲ, ನನ್ನಲ್ಲಿ ಏನೋ ಕೊರತೆ ಇದೆ ಅನ್ನುವಂತಹ ಒಂದು ಭಾವನೆ ಅಥವಾ ಅನ್ನುವಂತಹ ಒಂದು ವಿಚಾರ ನಮಗೆ ಮನದಟ್ಟಾದಾಗ ನಾವು ಆಧ್ಯಾತ್ಮಿಕತೆ ಕಡೆಗೆ ಮನಸ್ಸು ಮಾಡ್ಲಿಕ್ಕೆ ಸಾಧ್ಯ. ಇಲ್ಲ, ನಾನು ಬಹಳ ಸಂತೋಷವಾಗಿದ್ದೇನೆ, ನನಗೆ ಈ ಭೌತಿಕ ಜಗತ್ತೇ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳುವಂತಹವರಿಗೆ ನಾವು ಆಧ್ಯಾತ್ಮವನ್ನು ಎಷ್ಟೇ ಹೇಳಿದ್ರು ಅವರು ಅದನ್ನ ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಇಲ್ಲಿ ಅರ್ಜುನ ಕೃಷ್ಣನಲ್ಲಿ ಒಪ್ಪಿಕೊಳ್ತಾನೆ, ನನ್ನಲ್ಲಿ ದೋಷ ಇದೆ ಅರ್ಜುನ, ಕಾರ್ಪಣ್ಯ ದೋಷ. ಏನು ದೋಷ? ಕಾರ್ಪಣ್ಯ, ಕೃಪಣ. ಬ್ರಾಹ್ಮಣ ಅನ್ನುವಂತಹ ಪದದ ವಿರೋಧ ಪದ ಕೃಪಣ. ಬ್ರಾಹ್ಮಣ ಅಂತ ಹೇಳಿದ್ರೆ ಉದಾರಿ, ಕೃಪಣ ಅಂತ ಹೇಳಿದ್ರೆ ತನ್ನಲ್ಲಿರುವಂತಹ ವಸ್ತುವನ್ನ ತಾನೂ ಉಪಯೋಗಿಸುವುದಿಲ್ಲ, ಬೇರೆಯವರಿಗೂ ಕೂಡ ಉಪಯೋಗಿಸ್ಲಿಕ್ಕೆ ಬಿಡುವುದಿಲ್ಲ. ಅಂತಹ ವ್ಯಕ್ತಿಗಳನ್ನ ನಾವು ಕೃಪಣರು ಅಂತ ಹೇಳಿ ಕರೀತೇವೆ. ಇದು ಕೃಪಣ, ನನ್ನಲ್ಲಿ ಆ ಕಾರ್ಪಣ್ಯ ಇದೆ. ಇಂತಹ ಕಾರ್ಪಣ್ಯದ ದೋಷದಿಂದ, ಈ ಸ್ವಭಾವದಿಂದ ನಾನು ತುಂಬಾ ಕಷ್ಟಕ್ಕೊಳಗಾಗಿದ್ದೇನೆ, ನನಗೆ ಸರಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಪೃಚ್ಛಾಮಿತ್ವಂ ಧರ್ಮ ಸಮ್ಮೂಢ ಚೇತ, ಧರ್ಮ ಸಮ್ಮೂಢತೆ ಉಂಟಾಗಿದೆ, ಯಾವುದು ಸರಿ ಯಾವುದು ತಪ್ಪು ಗೊತ್ತಾಗ್ತಿಲ್ಲ. ಆದ್ರಿಂದ ಕೃಷ್ಣ ನೀನೀಗ ಏನು ಮಾಡಬೇಕು? ಯತ್ ಶ್ರೇಯ, ಯಾವುದು ಒಳ್ಳೇದು ಅಂತೇಳಿ ನನಗೆ ಹೇಳು. ನಿಶ್ಚಿತಂ, ಸರಿಯಾಗಿ ದೃಢ ನಿಶ್ಚಯವಾಗಿ ಹೇಳು, ಅದನ್ನೇ ನಾನು ಮಾಡ್ತೇನೆ. ಬ್ರೂಹಿ, ಹೇಳು ತನ್ಮೇ. ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನ. ನಾವು ಹೀಗೆ ಚರ್ಚೆ ಮಾಡ್ತಾ ಇದ್ರೆ ಈ ಒಂದು ಚರ್ಚೆ ಮುಗಿಯುವುದಿಲ್ಲ. ಯಾಕಂದ್ರೆ ಇಬ್ರು ಮಿತ್ರರ ನಡುವೆ ಅವರು ಎಷ್ಟೇ ಹೊತ್ತು ಮಾತನಾಡಿದ್ರು ಅದರಿಂದ ಏನೇ ಒಂದು ಒಳ್ಳೆಯ ನಿರ್ಧಾರ ಮಾಡುವಂತಹ ಚರ್ಚೆ ಆಗಿರುವುದಿಲ್ಲ, ಸುಮ್ಮನೆ ಕಾಲಹರಣ ಆಗ್ತದೆ ಅಷ್ಟೆ. ಆದ್ರಿಂದ ಅರ್ಜುನ ಏನು ಮಾಡ್ತಾ ಇದ್ದಾನೆ? ಕೃಷ್ಣ, ನಾನು ನಿನ್ನ ಮಿತ್ರನಲ್ಲ, ಈಗ ನಿನ್ನ ಶಿಷ್ಯ, ನೀನು ನನ್ನ ಗುರು, ನಿನ್ನ ಶಿಷ್ಯನಾಗಿ ನಾನು ಈಗ ಶಿಷ್ಯತ್ವವನ್ನ ಸ್ವೀಕಾರ ಮಾಡ್ತಾ ಇದ್ದೇನೆ, ದಯವಿಟ್ಟು ನನಗೆ ಜ್ಞಾನೋಪದೇಶವನ್ನ ಮಾಡು ಅಂತ ಹೇಳಿ ಅರ್ಜುನನು ಶ್ರೀಕೃಷ್ಣನಲ್ಲಿ ಹೇಳ್ತಾನೆ. ಈ ರೀತಿ ಯಾವಾಗ ವ್ಯಕ್ತಿಗೆ ಆ ಆಧ್ಯಾತ್ಮಿಕ ಜೀವನದ
ಒಂದು ಒಂದು ಅವಶ್ಯಕತೆ ಅರ್ಥ ಆಗ್ತದೋ ಆಗ ಆ ವ್ಯಕ್ತಿ ಈ ಭಗವಂತನ ಜ್ಞಾನವನ್ನ ತೆಗೆದುಕೊಳ್ಳಲಿಕ್ಕೆ ತಾನು ಸಿದ್ಧನಾಗ್ತಾನೆ. Now I am confused about my duty and have lost all composure because of my miserly weakness. In this condition, I am asking you to tell me for certain what is best for me. Now I am your disciple and a soul surrendered to you. Please instruct me. Dharma Samudha. I am confused about my duty. ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಕೃಷ್ಣ. ಅದರಿಂದ ಏನು ಮಾಡ್ತಾ ಇದ್ದಾನೆ ಅರ್ಜುನ? ಕೃಷ್ಣನಲ್ಲಿ ಶಿಷ್ಯತ್ವವನ್ನ ಸ್ವೀಕಾರ ಮಾಡ್ತಾ ಇದ್ದಾನೆ. ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ದಯವಿಟ್ಟು ನನ್ನನ್ನ ನಿನ್ನ ಶಿಷ್ಯನನ್ನಾಗಿ ಮಾಡಿಕೋ ಅಂತ ಹೇಳಿ ಅರ್ಜುನನು ಕೇಳ್ತಾ ಇದ್ದಾನೆ. ಈಗ ತಮಗೆಲ್ಲರಿಗೂ ಕೂಡ ಒಂದು ಕೆಲಸ ಇದೆ. ಏನಂತ ಹೇಳಿದ್ರೆ, ಐಡೆಂಟಿಫೈ ಜನರಲ್ ಪ್ರಿನ್ಸಿಪಲ್ಸ್ ಡ್ರಾನ್ ಫ್ರಮ್ ಅರ್ಜುನಾಸ್ ಡಿಲೆಮಾ ಅಂಡ್ ಸರೆಂಡರ್ ಟು Krishna and discuss how these principles are relevant in your own practice of Krishna consciousness. ಈಗ ನೀವು ಈ ರೀತಿಯಾದಂತಹ ಒಂದು ಸಮಸ್ಯೆ ಜೀವನದಲ್ಲಿ ಬಂದಾಗ ಹೇಗೆ ಅದನ್ನು ನಾವು ನಿಭಾಯಿಸಬೇಕು? ಜನರಲ್ ಪ್ರಿನ್ಸಿಪಲ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇಂತಹ ಪರಿಸ್ಥಿತಿಯಲ್ಲಿ ಜನರು ಏನು ಮಾಡಬೇಕು ಅನ್ನೋದನ್ನ ನೀವು ಈ ಎರಡನೇ ಅಧ್ಯಾಯದ 7 ಮತ್ತು 8ನೇ ಶ್ಲೋಕವನ್ನ ನೀವು ನೋಡಬಹುದು. ಅದನ್ನ ಅಧ್ಯಯನ ಮಾಡಿ ನೀವು ಇದರ ಬಗ್ಗೆ ಚರ್ಚೆ ಮಾಡಬೇಕಾಗ್ತದೆ. ಒಂದು ಗುಂಪನ್ನ ಮಾಡ್ತೇನೆ ನಾನು. ಆ ಗುಂಪಿನಲ್ಲಿ ಚರ್ಚೆ ಮಾಡಿ ನಿಮಗೆ 3 ನಿಮಿಷಗಳ ಕಾಲಾವಕಾಶ ಕೊಡ್ತೇನೆ. ಅದರೊಳಗೆ ನೀವು ಕೆಲವು ಪಾಯಿಂಟ್ಸ್ ಅನ್ನ ಬರ್ಕೊಂಡು ಇಲ್ಲಿ ಬಂದು ಪ್ರೆಸೆಂಟ್ ಮಾಡಬೇಕು. 2 ನಿಮಿಷಗಳ ಕಾಲ ಪ್ರೆಸೆಂಟೇಷನ್ ಇರ್ತದೆ. ಹೀಗೆ 3 ನಿಮಿಷ ಡಿಸ್ಕಷನ್, 2 ನಿಮಿಷ ಪ್ರೆಸೆಂಟೇಷನ್. ನಿಮ್ಮ ಸ್ವಂತ ಜೀವನದಲ್ಲಿ ಇದನ್ನು ನೀವು ಹೇಗೆ ಅಳವಡಿಸ್ತೀರಾ ಅನ್ನೋದನ್ನು ಕೂಡ ನೀವು ಚರ್ಚೆ ಮಾಡಬೇಕಾಗ್ತದೆ. ಒಟ್ಟು 2.7 ಮತ್ತೆ 8ನೇ ಶ್ಲೋಕವನ್ನ ನೀವು ಓದಬೇಕಾಗ್ತದೆ. ನಮ್ಮಲ್ಲಿ ಒಟ್ಟು 42, ಅಂದ್ರೆ ನನ್ನನ್ನು ಬಿಟ್ಟರೆ 41 ಜನ ಇದ್ದೇವೆ. 8 ಗ್ರೂಪ್ ಮಾಡ್ತೇನೆ. ಅಂದ್ರೆ ಒಂದರಲ್ಲಿ 5ರಿಂದ 6 ಜನ ಬರ್ತಾರೆ. ಯಾರಿಗಾದ್ರು ಪ್ರಶ್ನೆ ಇದೆಯಾ ಇದರ ಬಗ್ಗೆ? ಯಾರಿಗಾದ್ರು ಅನುಮಾನ ಇದ್ರೆ ಕೈ ಮೇಲೆ ಎತ್ತಿ, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ. ಛಾಯಾದೇವಿ ಮಾತಾಜಿ, ಮತ್ತೊಮ್ಮೆ ಕನ್ನಡದಲ್ಲಿ ಹೇಳ್ಬಿಡಿ ಪ್ರಭು ಇದನ್ನು. ಹಾ, ಐಡೆಂಟಿಫೈ ಜನರಲ್ ಪ್ರಿನ್ಸಿಪಲ್ಸ್, ಆಮೇಲೆ ಇನ್ನೊಂದು ಡಿಸ್ಕಸ್ ಆಫ್ ದೀಸ್ ಪ್ರಿನ್ಸಿಪಲ್ಸ್ ಆರ್. ಹೌದು. ಈಗ ನೀವು ಜನರಲ್ ಪ್ರಿನ್ಸಿಪಲ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಏನು ಮಾಡ್ತೇವೆ ನಾವು ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದಾಗ ಜೀವನದಲ್ಲಿ, ಇದು ಯಾವುದೇ ಕಾರಣ ಇರಬಹುದು, ಏನು ಮಾಡಬೇಕು ಅಂತ ಹೇಳಿ ನೀವು ಜನರಲ್ ಆಗಿ, ಅಂದ್ರೆ ಇನ್ನೊಬ್ಬರಿಗೆ ಹೇಗೆ ಹೇಳ್ತೀರಾ ಅದನ್ನ ಹೇಳಿ. ಹಾಗೆ ನಿಮ್ಮ ಸ್ವಂತ ಜೀವನದಲ್ಲಿ ಇಂಥದ್ದು ಏನಾದ್ರೂ ಘಟನೆ ನಡೆದಿದ್ರೆ ಅದರ ಬಗ್ಗೆಯೂ ಕೂಡ ತಾವು ಹೇಳಬಹುದು. ಬ್ರೇಕ್ಔಟ್ ರೂಟ್ ಮಾಡ್ತಾ ಇದ್ದೇನೆ. ಎಂಟು ಗ್ರೂಪ್ ಮಾಡ್ತಾ ಇದ್ದೇನೆ. 5ರಿಂದ 6 ಜನ ಒಂದು ಗ್ರೂಪಿಗೆ ಬರ್ತಾರೆ.
ಓಕೆ, ನಾನು ಈಗ ಕ್ಲೋಸ್ ಮಾಡ್ತಾ ಇದ್ದೇನೆ ಗ್ರೂಪ್ಸ್ ಅನ್ನ. ಇನ್ನು 1 ನಿಮಿಷದಲ್ಲಿ ನೀವು ಸೇರ್ಬೋದು. ಓಕೆ, ಈಗ ಯಾರೆಲ್ಲ ನಿಮ್ಮ ಗ್ರೂಪ್ ನಲ್ಲಿ ಪ್ರೆಸೆಂಟ್ ಮಾಡ್ತಿರೋ ದಯವಿಟ್ಟು ಕೈ ಮೇಲೆ ಎತ್ತಿ. ಹಾಗೆ ಇವತ್ತಿನ ಅಟೆಂಡೆನ್ಸ್ಗೆ ನಾನು ಲಿಂಕ್ ಅನ್ನ ಶೇರ್ ಮಾಡ್ತಾ ಇದ್ದೇನೆ ಚಾಟ್ ಬಾಕ್ಸ್ ನಲ್ಲಿ. ಚಾಟ್ ಬಾಕ್ಸ್ ಅನ್ನು ಓಪನ್ ಮಾಡಿ ಇವತ್ತಿನ ಅಟೆಂಡೆನ್ಸ್ ಅನ್ನ ಆ ಲಿಂಕ್ ಅಲ್ಲಿ ಕೊಡ್ತೀನಿ. ನಿಮ್ಮ ಹೆಸರನ್ನು ಸೆಲೆಕ್ಟ್ ಮಾಡಿ ಅದರಲ್ಲಿ ಪ್ರೆಸೆಂಟ್ ಅಂತ ಹೇಳಿ ಕ್ಲಿಕ್ ಮಾಡಿದ್ರೆ ಮುಗೀತು. ಮೇಲ್ ಐಡಿ ಹಾಕಬೇಕು. ಮೇಲ್ ಐಡಿ ಹಾಕಿ ನಿಮ್ಮ ಹೆಸರನ್ನು ಸೆಲೆಕ್ಟ್ ಮಾಡಿ. ಹಾಗೆ ನಿಮ್ಮ ರೋಲ್ ನಂಬರ್ ಅಲ್ಲೇ ನಿಮಗೆ ಸಿಗ್ತದೆ. ಆ ರೋಲ್ ನಂಬರ್ ಅನ್ನು ನೋಟ್ ಮಾಡ್ಕೊಳ್ಳಿ. ಎಲ್ರಿಗೂ ಒಂದು ರೋಲ್ ನಂಬರ್ ಅನ್ನು ಕೊಟ್ಟಿದ್ದೇನೆ. ಅಟೆಂಡೆನ್ಸ್ ಹಾಕ್ಲಿಕ್ಕೆ 1 ನಿಮಿಷ ಕಾಲಾವಕಾಶ ಕೊಡ್ತಾ ಇದ್ದೇನೆ. ಓಕೆ, ಹೆಚ್ಚಿನವರೆಲ್ಲ ಅಟೆಂಡೆನ್ಸ್ ಕೊಟ್ಟಿದ್ದೀರಾ. ಉಳಿದವರು ಕೊಟ್ಟು ಬಿಡಿ ಎಲ್ಲರೂ, ಯಾರೆಲ್ಲ ಬಾಕಿ ಇದ್ದಾರೆ. ಮೋಹ ವಿಮೋಹ ಮಾತಾಜಿ ನೀವು ರಿಜಿಸ್ಟ್ರೇಷನ್ ಮಾಡಲಿಲ್ಲ ಅನ್ಸುತ್ತೆ. ನೀವು ಆಮೇಲೆ ನನ್ನನ್ನು ಭೇಟಿ ಮಾಡಿ, ವಾಟ್ಸಪ್ ನಲ್ಲಿ ಮೆಸೇಜ್ ಹಾಕಿ, ನಾನು ನಿಮಗೆ ರಿಜಿಸ್ಟ್ರೇಷನ್ ಲಿಂಕ್ ಕಳಿಸ್ತೇನೆ. ಓಕೆ, ಸೊ ಈಗ ಕೇಳಿದಂತಹ ಪ್ರಶ್ನೆಗಳಿಗೆ ನೀವು ಪ್ರೆಸೆಂಟ್ ಮಾಡಬಹುದು. ನಿಮಗೆ ಒಬ್ಬರಿಗೆ 2 ನಿಮಿಷಗಳ ಕಾಲಾವಕಾಶ ಇರ್ತದೆ. ಮಲ್ಲಿಕಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ನಮ್ಮ ಗ್ರೂಪಿನಲ್ಲಿ ರಾಜಿ ಮಾತಾಜಿ ಮತ್ತೆ ಮುನಿರಾಜ ಪ್ರಭುಜಿ ಇದ್ದಿದ್ರು. ನಾವು ಡಿಸ್ಕಸ್ ಮಾಡಿದ್ವು. ಈಗ ಅಂದ್ರೆ ನಮ್ಮ ಜೀವನದಲ್ಲಿ ಏನು ಅಂತಂದ್ರೆ, ನಾವು ಈ ಸಂಸಾರ ದಾವಾನೆಲ್ಲ ಕಾಗೀಚೆ ಹೇಗ್ ಬರುತ್ತೋ ಹಾಗೆ ಜೀವನದಲ್ಲಿ ಎಲ್ಲರ ಜೀವನದಲ್ಲಿಯೂ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಗೊಂದಲಗಳು ಬರುತ್ತವೆ, ಸಮಸ್ಯೆಗಳು ಬರುತ್ತವೆ. ಈಗ ನಮ್ಮ ಜೀವನದಲ್ಲಿ ಮೂಲಭೂತವಾದ ಸಮಸ್ಯೆ ಅಂತಂದ್ರೆ
ಹುಟ್ಟು ಜನನ ಮರಣ ಚಕ್ರ ಅಂದ್ರೆ ಹುಟ್ಟು, ಸಾವು, ಮುಪ್ಪು, ರೋಗ. ಎರಡನೇ ಸಮಸ್ಯೆ ಅಂತಂದ್ರೆ ತ್ರಿವಿಧ ಕ್ಲೇಶಗಳು. ಇವೆಲ್ಲದರ ಗೊಂದಲಗಳು ಪ್ರತಿಯೊಬ್ಬ ಜೀವಿಗೂ ಇರುತ್ತದೆ. ಇದರಿಂದ ನಾವು ಹೇಗೆ ಈಗ ನಾವು ಇದರಲ್ಲಿ ಹೇಗೆ ನಾವು ಇದ್ದೇವೆ ಅಂತಂದ್ರೆ ನಾವು ಈ ದೇಹ ಭಾವನೆಯಲ್ಲಿ ಇದ್ದೇವೆ. ಈ ದೇಹ ಭಾವನೆಯಲ್ಲಿ ಇದ್ದಿದ್ರಿಂದ ನಾವು ನಮ್ಮ ಕುಟುಂಬ ಮತ್ತೆ ನಮ್ಮ ಒಂದು ಸಮಾಜ, ನಮ್ಮ ಒಂದು ದೇಶ ಅಂತ ತಿಳ್ಕೊಂಡು ನಾವು ಎಲ್ಲದನ್ನು ಸಮಸ್ಯೆಗಳನ್ನು ಪರಿಹರಿಸುತ್ತೇವೆ ಭಾವನೆಯಲ್ಲಿ ನಾವು ಇದ್ದೇವೆ. ಆದರೆ ಇದು ಸಾಧ್ಯ ಇಲ್ಲ. ನಾವು ಈ ತರ ಒಂದು ನಾವು ತಿಳ್ಕೊಂಡಿರ್ತಕ್ಕಂಥದ್ದು ತಪ್ಪು ತಿಳುವಳಿಕೆ. ಮತ್ತೆ ಯಾವುದೇ ಆಗ್ಲಿ ಈಗ ನಾವು ಆರ್ಥಿಕ ಲಾಭವಾಗ್ಲಿ, ಐಹಿಕವಾಗ್ಲಿ, ಈ ತರವಾದ ಆರ್ಥಿಕ ಗಳಿಕೆ ಮಾಡುವುದು, ಐಹಿಕ ಲಾಭಗಳನ್ನು ಮಾಡುವುದು, ಧರ್ಮಾರ್ಥ ಕಾಮ ಮೋಕ್ಷ ಈ ಚತುರ್ವಿಧ ಪುರುಷಾರ್ಥಗಳನ್ನು ಮಾಡಿದ್ರು ಕೂಡ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕುವುದಿಲ್ಲ. ಹಾಗಾದ್ರೆ ಈ ಪರಿಹಾರಗಳನ್ನು ಸಿಕ್ಕುವುದಿಲ್ಲ ಅಂದ್ಮೇಲೆ ಫಸ್ಟ್ ನಾವು ತಿಳ್ಕೊಬೇಕಾಗಿದ್ದು, ನಮಗೆ ನಮ್ಮಲ್ಲಿ ಒಂದು ಕೃಪಣತೆ ಇದೆ, ನಮ್ಮಲ್ಲಿ ಒಂದು ದೋಷ ಇದೆ, ನಮ್ಮಲ್ಲಿ ತೊಂದರೆ ಇದೆ, ಗೊಂದಲ ಇದೆ ಅಂತ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಇದನ್ನ ಪರಿಹಾರ ಮಾಡ್ಕೊಳ್ಳಿಕ್ಕಾಗಿ ನಾವು ಒಂದು ಸಂಪ್ರದಾಯದಲ್ಲಿ ಬಂದಿರ್ತಕ್ಕಂಥ ಗುರುಗಳ ಹತ್ರ ಹೋಗ್ಬೇಕು. ಯಾಕಂದ್ರೆ ಗುರುಗಳು ಇದನ್ನ ಅವರು ತತ್ವದರ್ಶನ ಮಾಡ್ಕೊಂಡಿದ್ದಾರೆ. ಅವರು ಕೃಷ್ಣನನ್ನು ಅಥವಾ ಭಗವಂತನನ್ನು ಕಂಡಿದ್ದಾರೆ. ಅದರಿಂದ ಅವರು ನಮಗೆ ಸರಿಯಾಗಿ ಗೈಡೆನ್ಸ್ ಕೊಡಬಲ್ಲರು. ಅದು ಸಂಪ್ರದಾಯದಿಂದ ಬಂದ ಗುರುಗಳು. ಇದರಲ್ಲಿ ಸಂಪ್ರದಾಯದಿಂದ ಬಂದ ಗುರುಗಳಲ್ಲಿ ಎಲ್ಲರೂ ಬ್ರಾಹ್ಮಣರೇ ಆಗ್ಬೇಕು ಅಂತ ಇಲ್ಲ. ಇವನ್ ಯಾವ ಇದಿದ್ರು ಕೂಡ ಅವನು ಕೃಷ್ಣ ಜ್ಞಾನವನ್ನು ಪಡೆದಿರಬೇಕು ಮತ್ತು 100% ಕೃಷ್ಣ ಪ್ರಜ್ಞೆ ಇರಬೇಕು. ಅಂತವನು ಶೂದ್ರನಾದರೂ ಕೂಡ ಅವನು ಗುರುವಾಗಬಲ್ಲನು ಅಂತಹ ಒಂದು ಸಂಪ್ರದಾಯದಿಂದ ಬಂದಿರತಕ್ಕಂತಹ ಒಂದು ಗುರುವನ್ನು ಆಶ್ರಯಿಸಿ ನಾವು ಕೃಷ್ಣನಿಗೆ ಶರಣಾಗತರಾಗಿ ನಮ್ಮ ಜೀವನದಲ್ಲಿ ತನ್ನಿಂತಾನೇ ಬಂದಿರತಕ್ಕಂತಹ ಗೊಂದಲಗಳನ್ನು ನಾವು ಪರಿಹರಿಸಿಕೊಳ್ಳಿಕ್ಕಾಗಿ ಈ ಮಾನವ ಜನ್ಮವನ್ನು ನಾವು ಉಪಯೋಗ ಮಾಡ್ಕೋಬೇಕು. ಯಾಕಂದ್ರೆ ಈ ಮಾನವ ಜನ್ಮ ಬಂದಿರೋದು 84 ಲಕ್ಷ ಯೋನಿಗಳನ್ನು ದಾಟಿ ನಾವು ಇಲ್ಲಿ ಬಂದಿದ್ದೇವೆ. ಈ ಜನ್ಮವನ್ನು ನಾವು ಸಾರ್ಥಕ ಮಾಡ್ಕೊಳ್ಬೇಕು. ಅದಕ್ಕಾಗಿ ನಾವು ಯೋಗ್ಯವಾದ ಪರಂಪರೆ ಗುರುವನ್ನು ಆಶ್ರಯಿಸಿ ಮಾಡಿ ಕೃಷ್ಣನಿಗೆ ಶರಣಾಗತ ಆಗ್ಬೇಕು ಮತ್ತು ಕೃಷ್ಣ ಪ್ರಜ್ಞೆಯ ಒಂದು ಮಾರ್ಗವನ್ನು ನಾವು ಹಿಡಿಬೇಕು, ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಇಷ್ಟು ನಾವು ಡಿಸ್ಕಸ್ ಮಾಡಿದ್ದೇವೆ. ಹರೇ ಕೃಷ್ಣ. ಹರೇ ಕೃಷ್ಣ. ಶಶಿಕುಮಾರ್ ಪ್ರಭು, ನಿಮ್ ವಿಡಿಯೋ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ವಿಡಿಯೋ ಆನ್ ಮಾಡ್ಕೊಳ್ಳಿ ಪ್ರಭು. ಮಾಡಿದ್ದೀನಿ ಪ್ರಭುಜಿ. ಸೊ ನಾವು ಡಿಸ್ಕಸ್ ಮಾಡಿದಂದ್ರೆ ಫಸ್ಟ್ ನೀವು ಕೊಟ್ಟ ಪ್ರಶ್ನೆ ಹೇಗಿದೆ ಅಂದ್ರೆ, ಸೊ ಏನು ನಾವು ನಮ್ಮ ಸಮಸ್ಯೆಗಳನ್ನು ನಾವು ಜೀವನದಲ್ಲಿ ಹೇಗೆ ನಾವು ಸಾಲ್ವ್ ಮಾಡ್ತೀವಿ, ಇದನ್ನ ಈ ಶ್ಲೋಕ 7-8 ಮೂಲಕವಾಗಿ ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡಿದ್ವಿ. ಸೊ ಮೊದಲನೇದಾಗಿ ನಾವು ಫಸ್ಟ್ ನಮ್ಮಲ್ಲಿ ತಪ್ಪಿದೆ ಅಂದ್ರೆ ನಮ್ಮಲ್ಲಿ ಕಾರ್ಪಣ್ಯ ದೋಷ ಇದೆ ಅಂತ ಹೇಳಿ ಒಪ್ಕೋಬೇಕು. ಅಂದ್ರೆ ಪ್ರಾಬ್ಲಮ್ ಒನ್ಸ್ ಅಕ್ಸೆಪ್ಟೆಡ್ ಇಸ್ ಪ್ರಾಬ್ಲಮ್ ಹಾಫ್ ಸಾಲ್ವ್ಡ್ ಅಂತ ಹೇಳ್ತೀವಿ ನಾವು. ಸೊ ಒಂದ್ಸಾರಿ ನಾವು ಸಮಸ್ಯೆ ಇದೆ ನಮ್ಮಲ್ಲಿ ಅಂತ ಒಪ್ಕೊಂಡ್ರೆ ಅದಕ್ಕೆ ಅರ್ಧ ಒಂದು ಸಮಸ್ಯೆ ಸಾಲ್ವ್ ಆದ ಹಾಗೆ ಲೆಕ್ಕ. ಸೊ ನಂತರ ಏನ್ ಮಾಡ್ತೀವಿ ನಾವು, ಸರಿಯಾದ ಒಂದು ಗುರುವಿನ ಬಗ್ಗೆ ಅಥವಾ ಸರಿಯಾದ ಒಂದು ಯಾರಾದ್ರೂ ನಮ್ಮಲ್ಲಿ ಸೀನಿಯರ್ಸ್ ಇದ್ರೆ ಅವ್ರನ್ನ ಹುಡ್ಕೊಂಡು ಹೋಗ್ತೇವೆ, ಅಥವಾ ಒಂದು ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಅಂತ ಏನ್ ಹೇಳ್ತೀವಿ ಅವ್ರನ್ನ ಹುಡ್ಕೊಂಡು ಹೋಗ್ತೇವೆ. ಸೊ ನಮ್ಮ ಸಮಸ್ಯೆಯನ್ನ ಅವ್ರಿಗೊಂದು ನಮ್ಮ ನಿಜ ಜೀವನದಲ್ಲಿ ಬರುವ ಸಮಸ್ಯೆಗಳನ್ನ ಅವ್ರ ಹತ್ರ ಹೇಳ್ತೇವೆ. ಅಥವಾ ಯಾವ್ದಾದ್ರು ಡಾಕ್ಟರ್ ಹೆಲ್ತ್ ಸಮಸ್ಯೆ ಇದೆ, ಡಾಕ್ಟರ್ ಹತ್ರ ಹೋಗ್ತೇವೆ. ಆ ಡಾಕ್ಟರ್ ಇದ್ರೆ ಸೊ ಆ ಡಾಕ್ಟರ್ ಹತ್ರ ಒಂದು ನಮ್ಮ ಸಮಸ್ಯೆಯನ್ನು ಹೇಳಿ ಅದರ ಒಂದು ಸಜೆಷನ್ ತಗೊಳಕ್ಕೆ ಪ್ರಯತ್ನ ಪಡ್ತೇವೆ. ಆದ್ರೆ ಈ ಸಜೆಷನ್ ಕೊಡ್ತಾರೆ, ಈ ಸಜೆಷನ್ ಅಥವಾ ನಮ್ಗೆ ಒಂದು ಗೈಡೆನ್ಸ್ ಕೊಡೋ ಇವ್ರಿರ್ಬೋದು, ಸೀನಿಯರ್ಸ್ ಇರ್ಬೋದು, ಗುರುಗಳಿರ್ಬೋದು, ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಇರ್ಬೋದು, ಅವ್ರು ಕೊಡೋ ಡಿಸಿಷನ್ ಕರೆಕ್ಟ್ ಇಲ್ಲದೆ ಇರ್ಬೋದು. ಯಾಕಂದ್ರೆ ದೇ ಆರ್ ಅಫೆಕ್ಟೆಡ್ ಬೈ 3 modes of passion. ಸೊ ಅವರು ಕರೆಕ್ಟ್ ಆಗಿ ಕೊಡ್ಲಿಕ್ಕೆ ಆಗದೆ ಇರ್ಬೋದು. ಸೊ ಅವಾಗ ಏನ್ ಮಾಡ್ತೀವಿ ನಾವು, ಸೆಕೆಂಡ್ ಒಪಿನಿಯನ್ ಅಂತ ತಗೊಳ್ತೀವಿ. ಇನ್ನೊಬ್ರ ಹತ್ರ ಹೋಗ್ತೀವಿ, ಅವ್ರಿಗಿಂತ ಸೀನಿಯರ್ ಇದ್ರೆ ಹುಡ್ಕೊಂಡು ಹೋಗ್ತೀವಿ, ಅವ್ರಿಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದ್ರೆ ಹುಡ್ಕೊಂಡು ಹೋಗ್ತೀವಿ. ಸೊ ಅಥವಾ ಈಗಿನ ಕಾಲದಲ್ಲಿ ಗೂಗಲ್ ಅನ್ನೋದೊಂದಿದೆ. ಸೊ ಅದರಲ್ಲಿ ಏನ್ ಬೇಕಾದ್ರೂ ಸಿಗುತ್ತೆ, ಎಲ್ಲ ಸೆಕೆಂಡ್ ಒಪಿನಿಯನ್, ಥರ್ಡ್ ಒಪಿನಿಯನ್, ಎಲ್ಲ ರೀತಿಯ ಒಪಿನಿಯನ್ಗಳು ಸಿಗುತ್ತೆ. ಅದನ್ನ ಮತ್ತೆ ನಾವು ಸರ್ಚ್ ಮಾಡ್ತೀವಿ. ಸೊ ನಮ್ಮ ನಿಜ ಜೀವನದಲ್ಲಿ ಬರುವ ಸಮಸ್ಯೆಗಳನ್ನ ನಾವು ಇದೇ ರೀತಿನೇ ಪರಿಹಾರ ಮಾಡ್ಕೊಳ್ಳೋದು. ಕೊನೆಗೆ ಏನ್ ಮಾಡ್ತೀವಿ ನಾವು, ಫೈನಲಿ ವಿ ಯೂಸ್ ಅವರ್ ಓನ್ ಇಂಟೆಲಿಜೆನ್ಸ್ ಟು ಇದೆಲ್ಲ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿರ್ತೀವಲ್ಲ ನಾವು, ಅದರಿಂದ ನಮ್ಮ ಓನ ಒಂದು ಬುದ್ಧಿವತ್ತೆಯನ್ನು ಉಪಯೋಗಿಸಿ ನಾವು ವಿಲ್ ಟೇಕ್ ಒನ್ ಫೈನಲ್ ಡಿಸಿಷನ್ ಅಂಡ್ ಇಂಪ್ಲಿಮೆಂಟ್ ಅವರ್ ಆಕ್ಷನ್ ಫಾರ್ ದಿ ಪ್ರಾಬ್ಲಮ್ ವಿ ಹ್ಯಾವ್. ಆದ್ರೆ ಏನ್ ಸಮಸ್ಯೆ ಆಗುತ್ತೆ ಅಂದ್ರೆ, ಇಲ್ಲಿ ಎಲ್ಲ ನಮ್ಗೆ 3 modes of passion
ಸಮಸ್ಯೆಗಳಿಂದ ನಾವು ಡಿಸ್ಟರ್ಬೆನ್ಸ್ ಇರೋದ್ರಿಂದ ನಮಗೆ ಸರಿಯಾದ ಒಂದು ಡಿಸಿಷನ್ ತಗೊಂಡಿರೋದು ನಾವು ಕರೆಕ್ಟ್ ಇಲ್ಲದೆ ಇರ್ಬೋದು. ಲಾಂಗ್ ಟರ್ಮ್ ಕಲ್ ಕರೆಕ್ಟ್ ಇರ್ಬೋದು, ಸದ್ಯಕ್ಕೆ ಸರಿ ಇದೆ ಅನ್ಸ್ಬೋದು, ಲಾಂಗ್ ಟರ್ಮ್ ಅಲ್ಲಿ ಕರೆಕ್ಟ್ ಇಲ್ಲದೆ ಇರ್ಬೋದು. ಸೊ ಆದ್ರಿಂದ ದಿ ಬೆಸ್ಟ್ ಮೆಥಡ್ ಏನಂದ್ರೆ, ಇಫ್ ಯು ಆರ್ ಇನ್ ಕೃಷ್ಣ ಕಾನ್ಸಿಯಸ್ನೆಸ್ ಅಂಡರ್ ಪ್ರಾಪರ್ ಗೈಡೆನ್ಸ್ ಆಫ್ ಎ ರೈಟ್ ಗುರು, ಸೊ ಕೃಷ್ಣ ವಿಲ್ ನಾಟ್ ಅಲೋ ಅಸ್ ಟು, ದೇವೋತ್ತಮ ಪರಮಕೃಷ್ಣ ಕೃಷ್ಣ ನಮ್ಮನ್ನ ತಪ್ಪು ಮಾಡ್ಲಿಕ್ಕೆ ಬಿಡುವುದೇ ಇಲ್ಲ. ಸೊ ಅವನು ನಾವು ಯಾವ ಡಿಸಿಷನ್ ತಗೊಳ್ತೇವೆ ಅದಕ್ಕೆ ಸರಿಯಾದ ಒಂದು ಯಾವ ಸಮಸ್ಯೆ ಇರುತ್ತೆ ಅದಕ್ಕೊಂದು ಸರಿಯಾದ ಡಿಸಿಷನ್ ಕೃಷ್ಣ ಕೊಡ್ತಾನೆ. ಸೊ ಇದನ್ನ ಅರ್ಜುನ ಮಾಡಿದ್ದು ಕೂಡ ಅದೇ. ಸೊ ಯಾರ್ಯಾರನ್ನ ಕೇಳೋ ಬದಲು ನಿಜವಾದ ಗುರು ಕೃಷ್ಣನನ್ನೇ ಒಂದು ನಾನೇ ನಿನ್ನು ನನ್ನನ್ನು ಶಿಷ್ಯನಾಗಿ ಮಾಡ್ಕೋ ಅಂತ ಕೇಳ್ಕೊತಾನೆ. ಸೊ ದಟ್ಸ್ ವಾಟ್ ವಿ ಆಲ್ಸೋ ಸಪೋಸ್ ಟು ಡೂ ಅಂತ ನಮ್ಮ ಒಂದು ಚಿಂತನೆ ಮಾಡಿದ್ವಿ ಪ್ರಭುಜಿ. ಧನ್ಯವಾದ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ಏನಂತ ಹೇಳಿದ್ರೆ, ನೀವು ಹೇಳಿದ ಪ್ರಕಾರ ಯಾರ ಕೈ ಕಟ್ಟಿಲ್ಲವೋ ಅವರು ನಮ್ಮ ಕಟ್ಟಿರುವ ಕೈಯನ್ನ ಬಿಡಿಸಬಹುದು. ತಮ್ಮ ಸ್ವಂತ ಕೈಯನ್ನೇ ಕಟ್ಟಿಕೊಂಡಿದ್ರೆ ಅವರಿಗೆ ಇನ್ನೊಬ್ಬರನ್ನ ಬಿಡಿಸಿಕೊಳ್ಳುವಂತಹ ಶಕ್ತಿ ಇರೋದಿಲ್ಲ. ಹಾಗೆ 3 ಗುಣಗಳಿಂದ ಅತೀತರಾಗಿರುವಂತಹ ಗುರುಗಳನ್ನು ನಾವು ಹುಡುಕಬೇಕು ಪ್ರಭುಜಿ. ಅವರೇ ನಮ್ಮ ಸಮಸ್ಯೆಗೆ ನಿಜವಾದ ಪರಿಹಾರವನ್ನು ಕೊಡ್ಲಿಕ್ಕೆ ಸಾಧ್ಯ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಉಷಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ನಮ್ ಗ್ರೂಪ್ ಅಲ್ಲಿ 5 ಜನ ಇದ್ವಿ. ಸಂಗೀತ ಮಾತಾಜಿ, ಛಾಯಾ ಮಾತಾಜಿ, ಉಮಾ ಅಂಡ್ ಅಪರ್ಣ ಮಾತಾಜಿ. ನಾವು ಅದೇ ಡಿಸ್ಕಸ್ ಮಾಡಿದ್ದೇನೆಂದ್ರೆ, ಆಹಾರ, ನಿದ್ರಾ, ಇದು ಭಯ ಎಲ್ಲ ಪ್ರಾಣಿಗಳಿಗೂ ಇರುತ್ತೆ. ಸೊ ಆ ವ್ಯಾಮೋಹ, ಮಕ್ಕಳಿಗೆ ಊಟ ಕೊಡ್ಬೇಕು, ಆ ತರ ಎಲ್ಲ ನೋಡ್ಕೋಬೇಕು ಅನ್ನೋದು ಪ್ರಾಣಿಗಳಲ್ಲೂ ಇರುತ್ತೆ. ಆ ಪ್ರಾಣಿ ಇನ್ಸ್ಟಿಂಕ್ಟ್ ನಾವು ಬಿಟ್ಬಿಟ್ಟು ನಾವು ಮನುಷ್ಯರಾಗಿ ಇರ್ಬೇಕು ಅನ್ನೋದೊಂದು, ಅಂದ್ರೆ ವಿತೌಟ್ ದಿ ಇನ್ಫ್ಲುಯೆನ್ಸ್ ಆಫ್ 3 ಮೋಡ್ಸ್ ಆಫ್ ನೇಚರ್ ಅಂತ ಇರ್ಬೇಕು ಅಂತ ಒಂದು ನಾವು ಪಾಯಿಂಟ್ ತಗೊಂಡ್ವಿ. ಆಮೇಲೆ ಇನ್ನೊಂದು, ಪ್ರಪಂಚದಲ್ಲಿ ಎಲ್ಲಾ ಕಡೆನೂ ಎಷ್ಟೇ ಡೆವಲಪಿಂಗ್ ಆಗ್ಲಿ ಎಲ್ಲಾ ಕಡೆನೂ ಮುಪ್ಪು, ರೋಗ, ಜನ್ಮ, ಮೃತ್ಯು, ಎಲ್ಲ ವ್ಯಾಧಿ ಎಲ್ಲ ಇದ್ದೇ ಇರುತ್ತೆ. ಸೊ ಹಾಗಾಗಿ ಈ ತರ ಇದ್ದಾಗ ನಾವು ಏನ್ ಮಾಡ್ಬೇಕು ಅಂದ್ರೆ, ನಮ್ಗೂನು ವಿ ಆರ್ ಆಲ್ ಬೌಂಡ್ ಟು ಹ್ಯಾವ್ ಆಲ್ ದೀಸ್ ಅಂತ ಹೇಳಿ. ಸೊ ಅವಾಗ ನಾವು ಹೇಗೆ ಅದನ್ನ ದಾಟ್ಕೊಂಡು ಬರಕ್ಕಾಗತ್ತೆ ಅಂದ್ರೆ, ಈ ಕೃಷ್ಣ ಪ್ರಜ್ಞೆಯಲ್ಲಿ ಇರೋದ್ರಿಂದ, ಅಂದ್ರೆ ಕೃಷ್ಣ ಪ್ರಜ್ಞೆ ತಗೊಳ್ಳೋದಕ್ಕೆ ನಮ್ಗೆ ಮುಖ್ಯ ಕಾರಣ ಗುರು ಬೇಕು ಅಂತ ಹೇಳಿ. ಸೊ ಗುರುಗಳು ನಮ್ ಕೈ ಹಿಡಿದು ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಅನ್ನೋದು ನಾವು ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಗುರು ಮುಖೇನ ನಾವು ಹೋಗಕ್ ಸಾಧ್ಯ, ಗುರು ಬಿಟ್ಟು ನಮ್ಗೆ ಬೇರೆ ಹೋಗಕ್ ಆಗೋದಿಲ್ಲ. ಯಾಕಂದ್ರೆ ಗುರು ಇಸ್ ದಿ ರೆಪ್ರೆಸೆಂಟೇಟಿವ್ ಆಫ್ ಕೃಷ್ಣ ಅಂತ ನಾವು ಇದು ಮಾಡಿದ್ವಿ. ಆಮೇಲೆ ಹಾಗಾಗಿ ನಾವು ಎಲ್ಲ ಸಮಸ್ಯೆಗಳಿಗೂ ಸಾಲ್ವ್ ಮಾಡಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ. ಆಮೇಲೆ ಶಾಂತಿಯಿಂದ ಇರ್ಬೋದು ಅಂತ ನಾವು ಡಿಸ್ಕಸ್ ಮಾಡಿದ್ವಿ ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ. ನೇತ್ರಾ ಮೋಹನ್ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ, ನಮ್ಮ ಗ್ರೂಪ್ ಅಲ್ಲಿ ಲೀನಾ ಮಾತಾಜಿ, ನಾಯಕ್ ಮಾತಾಜಿ ಇದ್ರಿ. ನಾವು ಡಿಸ್ಕಸ್ ಮಾಡಿದಂದ್ರೆ, ಯೋಗ್ಯವಾದ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಪಡೆದಾಗ ಖಂಡಿತವಾಗ್ಲೂ ನಮ್ಮ ಒಂದು ಎಲ್ಲಾ ಸಮಸ್ಯೆಗೂ ನಮ್ಗೆ ಪರಿಹಾರ ದೊರಕುತ್ತೆ ಅಂತ ಪ್ರಭು. ಮತ್ತೆ ಹೇಗೆ ಅಂದ್ರೆ, ಗುರು ಅಂತ ಹೇಳಿದ್ರೆ ಸುಮ್ನೆ ಹಾಗೆ ಗುರು ಅಲ್ಲ, ಕೃಷ್ಣ ಪ್ರಜ್ಞೆಯಲ್ಲಿರುವಂತಹ ಎಲ್ಲವನ್ನ ತಿಳಿದಂತಹ ಗುರುವಿನ ಒಂದು ಮಾರ್ಗದರ್ಶನವನ್ನ ತೆಗೆದುಕೊಳ್ಳಬೇಕು ಅಂತ. ಮತ್ತೆ ಎರಡನೇದಾಗಿ ನಾವು ಫಸ್ಟ್ ಇಂದ್ರಿಯ ಒಂದು ನಿಗ್ರಹವನ್ನ ಮಾಡ್ಬೇಕು ಅಂತ ಹೇಳಿ ಪ್ರಭುಜಿ. ಈಗ ನಾವು ಮಾತಾಜಿ ಅವ್ರು ಆಗ್ಲೇ ಹೇಳ್ದಂಗೆ, ಉಷಾ ಮಾತಾಜಿ ಅವರು, ನಾವು ತುಂಬಾ ವ್ಯಾಮೋಹಕ್ಕೆ ಸಿಲುಕಿಕೊಂಡಿರ್ತೇವೆ, ಅದನ್ನ ನಾವು ಮೊದಲು ಬಿಡ್ಬೇಕಂತ ಹೇಳಿ. ಮತ್ತೆ ಹಿರಿಯರ ಒಂದು ಮಾರ್ಗದರ್ಶನವನ್ನ ತೆಗೆದುಕೊಂಡಾಗ ಖಂಡಿತವಾಗ್ಲೂ ನಮ್ಮ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳಿ ಪ್ರಭು. ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಪುಷ್ಪಾಂಜಲಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಈಗಾಗ್ಲೇ ಎಲ್ಲ ಸಾಕಷ್ಟು ಪಾಯಿಂಟ್ಸ್ ನ ಆಗ್ಲೇ ಹೇಳಿದ್ದಾರೆ. ಬಟ್ ನಮ್ಮ ಗ್ರೂಪ್ ಅಲ್ಲಿ ವಿಜಯಲಕ್ಷ್ಮಿ ಮತ್ತೆ ಸುನೀತಾ ಮಾತಾಜಿ ಮತ್ತೆ ನಾವು ಡಿಸ್ಕಸ್ ಮಾಡಿರೋ ಪ್ರಕಾರ, ಅವರು ವಿಜಯಲಕ್ಷ್ಮಿ ಮತ್ತು ಸುನೀತಾ ಮಾತಾಜಿ ಅವರು ಏನೇ ಹೇಳಿದ್ರು ಅಂದ್ರೆ, ಫಸ್ಟ್ ಅವರು ಏನೇ ಒಂದು ಪ್ರಾಬ್ಲಮ್ ಬಂದ್ರು, ಸಮಸ್ಯೆ ಬಂದ್ರು ಮನೆಯಲ್ಲಿರುವ ಹಿರಿಯರಿಗೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಸೊ ಅಲ್ಲಿ ಹಿರಿಯರ್ ಏನಾದ್ರು ಸೊಲ್ಯೂಷನ್ ಇದಾಗ್ ಕೊಟ್ರೆ, ಅವ್ರೇನಾದ್ರು ಕನ್ವಿನ್ಸ್ ಆದ್ರೆ ಮಾಡ್ಕೊಳ್ತಾರೆ, ಒಪ್ಕೊಳ್ತಾರೆ. ಇಲ್ಲ ಅಕಸ್ಮಾತ್ ಅಲ್ಲೇನಾದ್ರೂ ಅವ್ರಿಗೆ ಸಮಸ್ಯೆಗೆ ಪರಿಹಾರ ಸಿಗ್ಲಿಲ್ಲ ಅಂದ್ರೆ, ಅವ್ರಿಗೆ ಗುರುಗಳು ಕೂಡ ಇದಾರಂತೆ.
ಹಾಗಾಗಿ ಆ ಗುರುಗಳ ಹತ್ರ ಹೋಗಿ ಏನಾದ್ರೂ ನಾವು ಸೊಲ್ಯೂಷನ್ ತಗೊಳ್ತೀವಿ. ಅಲ್ಲೂ ನಮ್ಗೆ ಸರಿಯಾಗಿ ಪರಿಹಾರ ಸಿಗ್ಲಿಲ್ಲ ಅಂದ್ರೆ ಆ ಭಗವಂತನಲ್ಲಿ ನಾವು ಭರವಸೆಯನ್ನ ಇಟ್ಕೊಂಡು ಭಗವಂತ ನಾವು ಏನ್ ಮಾಡೋದು, ನಾವು ಈ ತರ ಒಂದು ಗೊಂದಲಕ್ಕೀಡಾಗಿದ್ದೀವಲ್ಲ ಅಂತ ಅವರು ಪ್ರಾರ್ಥನೆ ಮಾಡಿದಾಗ ಅವ್ರಿಗೆ ಒಂದು ನಿರ್ದೇಶನನ ಆ ಭಗವಂತನೇ ದಾರಿ ತೋರಿಸ್ತಾನೆ ಅಂತ ಅವರು ಸಂಪೂರ್ಣ ಒಂದು ನಂಬಿಕೆ ಆ ಭಗವಂತನ ಮೇಲೆ ಇಡ್ತಾರೆ. ಅದೇ ತರ ನನ್ನ ಜೀವನದಲ್ಲಿ ನಾನು ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ ನಾನು ಕೂಡ ಅವ್ರು ಹೇಳ್ದಂಗೆ ಫಾಲೋ ಮಾಡ್ಕೊಂಡು ಇಷ್ಟು ವರ್ಷ ಬರ್ತಾ ಇದ್ದೀನಿ. ಬಟ್ ನಾನೇನು ಅಂದ್ರೆ ಈ ಗುರುಗಳು, ಸಾಂಪ್ರದಾಯಿಕ ಗುರುಗಳು, ಯಾಕಂದ್ರೆ ನನ್ನ ತಮ್ಮನೇ ಈ ಇಸ್ಕಾನ್ ಸಂಸ್ಥೆಯಲ್ಲಿ ಇರೋದ್ರಿಂದ ಅವರ ಮುಖಾಂತರ ನಾನು ಎಷ್ಟೋ ಗೈಡೆನ್ಸ್ ಎಲ್ಲ ತಗೊಂಡು ಯಾವ ತರ ನಮ್ ಜೀವನ ನಡ್ಸ್ಕೊಂಡು ಹೋಗ್ಬೇಕು ಏನು ಅಂತ, ಅದು ಮುಂಚೆ ನಾನು ಗೊಂದಲಕ್ಕೀಡಾಗಿದ್ದೆ. ಬಟ್ ಇವಾಗ 100% ಅದು ಕರೆಕ್ಟು ಅನ್ಸುತ್ತೆ. ಮತ್ತೆ ಯಾವಾಗ ನಾವು ಕೃಷ್ಣ ಕಾನ್ಶಿಯಸ್ ನಲ್ಲಿ ಇರ್ತೀವೋ ನಮ್ಗೆ ಆ ಭಗವಂತನೇ ಒಂದೊಂದ್ ಮುಂದೆ ಹೆಜ್ಜೆ ಯಾವ ಕಡೆ ಹೋಗ್ಬೇಕು, ನೀವ್ ಯಾವ ತರ ಮಾಡ್ಬೇಕು ಅಂತ ಆ ಭಗವಂತನೇ ದಾರಿ ತೋರಿಸ್ತಾನೆ. ಅದಕ್ಕೊಂದು ಎಕ್ಸಾಂಪಲ್, ಅದನ್ನ ನಾವು ಭಗವಂತನ ನೋಡದೇ ಇರ್ಬೋದು, ಬಟ್ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ದಟ್. ಹಾಗಾಗಿ ನಾವು ಆತರ ಅನ್ಕೊಂಡ್ವಿ ಪ್ರಭುಜಿ. ಧನ್ಯವಾದ ಮಾತಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ. ಯಜ್ಞೇಶ್ವರ್ ಪ್ರಭು, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ನಮ್ಮ ಗ್ರೂಪ್ ನಲ್ಲಿ ಈ ಬಗ್ಗೆ ಸ್ವಲ್ಪ ಚರ್ಚೆ ಆಯ್ತು. ಮುಖ್ಯವಾಗಿ ಮನುಷ್ಯನಿಗೆ ತನ್ನ ಜೀವನದ 4 ಮುಖ್ಯವಾದ ಸಮಸ್ಯೆಗಳು, ಜನ್ಮ, ಮೃತ್ಯು, ಜರ, ವ್ಯಾಧಿ, ಇದರ ಬಗ್ಗೆ ಕಲ್ಪನೆ ಇರುವುದಿಲ್ಲ ಹೆಚ್ಚಿನವರಿಗೆ. ಅರ್ಜುನಗೆ ಅಟ್ಲೀಸ್ಟ್ ಅವನಿಗೆ ಈ ಪ್ರಾಬ್ಲಮ್ ಬಗ್ಗೆ ಗೊತ್ತಿತ್ತು. ಆದ್ರಿಂದ ಅವನು ಪರಮ ಗುರುವಾದ ಶ್ರೀಕೃಷ್ಣನಿಗೆ ಶರಣಾಗಿದ್ದಾನೆ, ನನಗೆ ದಾರಿಯನ್ನು ತೋರಿಸು ಅಂತ ಪ್ರಾರ್ಥನೆ ಮಾಡ್ತೇನೆ. ಆದ್ರೆ ನಾವು ಈ ಸಂಸಾರದ ದಾವಾಗ್ನಿಯಲ್ಲಿ ಬೆಂದಿದ್ರು ಕೂಡ ಬಹಳ ಬೇಗ ಶರಣಾಗುವುದಿಲ್ಲ ಭಗವಂತನಿಗೆ. ಸಮಾಜದ ಪರಿಸ್ಥಿತಿ ಅಷ್ಟು ಒಳ್ಳೇದಿಲ್ಲ. ಮೊದಲಿನಿಂದೇ ಗುರುವಿಗೆ ಶರಣಾಗುವುದು ಅಥವಾ ಶಾಸ್ತ್ರ ಅಧ್ಯಯನ ಮಾಡುವುದು ಈ ರೀತಿಯ ಯಾವ್ದ ಕಾರ್ಯಕ್ರಮಗಳು ಇಟ್ಟುವುದಿಲ್ಲ. ನಾವೆಲ್ಲ ಒಂದು ಈ ಸಂಸಾರದಲ್ಲಿ ತನ್ನ ಹೆಂಡತಿ, ಮಕ್ಕಳು, ತಾಯಿ ತಂದೆ ಈ ರೀತಿಯ ಬಂಧನದಲ್ಲಿ ಒಂದು ಚರ್ಮ ರೋಗಕ್ಕೆ ಸಿಲುಕಿಕೊಂಡು ನಮ್ಮ ಟೈಮನ್ನು ಅನವಶ್ಯವಾಗಿ ವ್ಯರ್ಥವಾಗಿ ಕಳೀತಾ ಇದ್ದೀವಿ. ಅದನ್ನು ನಾವು ಸ್ವಲ್ಪ ಸಮಯ ಎಷ್ಟು ರೀತಿಯಾಗಿ ಐಹಿಕ ಜೀವನದಲ್ಲಿ ಆಸಕ್ತಿಯನ್ನು ತೋರಿಸ್ತೇವೆ, ಅಷ್ಟೇ ಸ್ವಲ್ಪವಾದರೂ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಕೂಡ ಸ್ವಲ್ಪ ಉನ್ನತಿ ಮಾಡಬೇಕೆನ್ನುವ ಒಂದು ವಿಚಾರ ಖಾಲಿ ಒಂದು ಸಜ್ಜನರ ಸಂಘದಿಂದ ನಮಗೆ ಸ್ವಲ್ಪ ಅದರ ಬಗ್ಗೆ ತಿಳಿಯಬಹುದು. ಅದನ್ನು ಮುಂದುವರಿಸಲಿಕ್ಕೆ ನಾವು ಗುರುಗಳಿಗೆ ಶರಣಾಗಬೇಕಾಗ್ತದೆ. ಆ ಗುರುಗಳಿಗೆ ಶರಣಾದರೆ ಮಾತ್ರ ಆ ಒಂದು ಚಾನ್ಸ್ ಇದೆ, ನಾವು ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಮುಂದುವರಿಸಬಹುದು. ಇಷ್ಟು ಹೇಳ ಬಯಸ್ತೇನೆ ಸರ್ ನಾನು. ಧನ್ಯವಾದ. ಹರೇ ಬೇರೆ ಯಾರಿಗಾರು ಏನಾದ್ರು ಹೇಳಲಿಕ್ಕೆ? ನಮಿತಾ ಮಾತಾಜಿ ಹ್ಯಾಂಡ್ ರೈಸ್ ಮಾಡಿದ್ರಲ್ವಾ? ಗೀತಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ನಾವು ನಮ್ಮ ಜೀವನದಲ್ಲಿ 3 ಗುರುಗಳು ನಮಗೆ ಸಹಾಯಕ್ಕೆ ಬರ್ತಾರೆ. 3 ಅಂದ್ರೆ ಒಂದು ಚೈತ್ಯ ಗುರು ಪರಮಾತ್ಮ, ನಮ್ಮ ಒಳಗಿಂದ ನಮ್ಗೆ ಯಾವ್ದಾದ್ರು ಗೈಡೆನ್ಸ್ ಸಿಗ್ಬೋದು. ಶಿಷ್ಟ ಗುರು ಮತ್ತೆ ದೀಕ್ಷಾ ಗುರುಗಳನ್ನು ನಾವು ಅಪ್ರೋಚ್ ಮಾಡ್ಬೋದು ನಮಗ್ ಸಮಸ್ಯೆ ಅಂತ ಬಂದಾಗ. ಮತ್ತೆ ನಾವು ಒಳ್ಳೆಯ ಪರಂಪರೆಯಲ್ಲಿ ಬಂದ ವೈಷ್ಣವರ ಸಂಘದಲ್ಲಿ ಇದ್ಕೊಂಡು ಅವರಿಂದ ಕೃಷ್ಣ ವಿಜ್ಞಾನ ಅಂದ್ರೆ ಭಗವದ್ಗೀತೆ, ಭಾಗವತಗಳಂತಹ ಪುಸ್ತಕಗಳ ಅಧ್ಯಯನ ಮಾಡುವಾಗ ನಮ್ಗೆ ಅನೇಕ ಸಮಸ್ಯೆಗಳಿಗೆ ತಾನಾಗಿಯೇ ಪರಿಹಾರಗಳು ಸಿಗುತ್ತೆ ಅಂತ ಹೇಳ್ತೀವಿ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಎಲ್ಲರೂ ಕೂಡ ಬಹಳ ಉತ್ತಮವಾದಂತಹ ವಿಚಾರಗಳನ್ನ ತಿಳಿಸಿದ್ದೀರಾ. ಯಾವಾಗ ನಮಗೆ ಜೀವನದಲ್ಲಿ ಸಮಸ್ಯೆ ಇದೆ ಅನ್ನೋದು ಮನದಟ್ಟಾಗ್ತದೋ ಆಗ ನಮಗೆ ನಮ್ಮ ಸಮಸ್ಯೆಯ ಅರ್ಧದಷ್ಟು ಸಮಸ್ಯೆ ಅದು ಶಮನವಾಗ್ತದೆ. ನಮಿತಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ನಾನು ಹೊರಗಡೆ ಇದ್ದೆ, ಸೊ ಹಾಗಾಗಿ ನಾನು ಕೇಳ್ಬೋದು. ನನ್ಗೆ ಇಲ್ಲಿ ಹೇಳಲಿಕ್ಕೆ ಆಗಲ್ಲ ಪ್ರಭುಜಿ, ಕ್ಷಮಿಸಿ. ನೀವ್ ಆಗಲೇ ಕೂಗಿದ್ರಿ, ನಾನು ಹ್ಯಾಂಡ್ ರೈಸ್ ಮಾಡಿದ್ದೆ. ಸೊ ಒಳಗಡೆ ಇದ್ದೆ, ಅವಾಗ ಹ್ಯಾಂಡ್ ರೈಸ್ ಮಾಡಿದ್ದೆ ಪ್ರಭುಜಿ.
ಓಕೆ ಓಕೆ. ಧನ್ಯವಾದಗಳು. ಹರೇ ಕೃಷ್ಣ. ಮುನಿರಾಜ್ ಪ್ರಭು, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಇಲ್ಲಿ ಒಂದ್ ವಿಚಾರ ಹೇಳಲಿಕ್ಕೆ ನಾನು ಬಯಸ್ತೀನಿ ಪ್ರಭುಜಿ. ಲೈಕ್ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಯಾವ್ದೋ ಒಂದು ಸಮಸ್ಯೆ ಇದ್ದೇ ಇದೆ. ಸಮಸ್ಯೆ ಇಲ್ಲದೆ ಹೋದ್ರೆ ನಾವ್ ಯಾರು ಕೃಷ್ಣ ಪ್ರೇರಣೆಗೆ ಬರ್ತಾನೆ ಇರ್ಲಿಲ್ಲ. ಸಮಸ್ಯೆ ಇಲ್ಲದೆ ನಾವು ಭಕ್ತಿ ಮಾಡ್ಲಿಕ್ಕೂ ಬರ್ತಿರ್ಲಿಲ್ಲ. ಆ ಭಕ್ತಿ ಮಾಡೋಕ್ಕೋಸ್ಕರ ಗುರು ಹತ್ರನೂ ಹೋಗ್ತಿರ್ಲಿಲ್ಲ. ಸೊ ಕೃಷ್ಣನಿಗೆ ಹೇಗಿತ್ತೋ ಅದೇ ರೀತಿ ನಮಗೆಲ್ಲ ಒಂದು ಸಮಸ್ಯೆ ಇದ್ದೇ, ಅದನ್ನ ಹೇಗ್ ಬ್ಯಾಲೆನ್ಸ್ ಮಾಡ್ಬೇಕಂತ ನಮಗ್ ಗೊತ್ತಿಲ್ಲ. ಸೊ ಅಂತ ಸಮಯದಲ್ಲಿ ನಾವ್ ಏನ್ ಮಾಡ್ಬೇಕಂದ್ರೆ ಒಂದು ಒಳ್ಳೆಯ ಗುರುವಿನ ಆಶ್ರಯ ಪಡೆದು ನಾವು ಭಗವಂತನ ಸೇವೆ ಮಾಡ್ಲಿಕ್ಕೆ ಮತ್ತೆ ಭಕ್ತಿ ಮಾಡಿ ಪ್ರಾರಂಭಿಸ್ತೀವಿ. ಬಟ್ ಗುರುನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಅಲ್ಲಿ ಒಂದು ವಿಚಾರ ಮತ್ತೆ ಬರುತ್ತೆ. ಸೊ ಯಾರು ಗುರು, ಯಾವ ರೀತಿಯಾದ ಗುರು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಂತ. ಅದ್ರಲ್ಲಿ ನಮ್ಗೆ ತಿಳಿದಿರೋ ಹಾಗೆ ಪರಂಪರೆಯಿಂದ ಬಂದಿರೋಂಥ ಗುರು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಗುರು ಅಂದ್ರೆ ಹೇಗಿರ್ಬೇಕು ಅಂದ್ರೆ ಇನ್ನೊಂದು ಬರುತ್ತೆ, ಗುರು ಮುಖ್ಯನ ಗೋವಿಂದ ಮುಖ್ಯನ ಅಂದ್ರೆ ಮೊದಲು ಗುರುನೇ ಮುಖ್ಯ ಅಂತ ಹೇಳ್ತಾರೆ. ಸೊ ಗುರು ಅಂದ್ರೆ ಮತ್ತೆ ಇನ್ನೊಂದು ಪಾಯಿಂಟ್ ಬರುತ್ತೆ, ಗುರು ಅಂದ್ರೆ ಹೇಗಿರ್ಬೇಕಂದ್ರೆ ಗುರು ಅಂದ್ರೆ ಕೃಷ್ಣ ಬೇರೆ ಅಲ್ಲ, ಗುರು ಬೇರೆ ಅಲ್ಲ. ಸೊ ಗುರುವಿಗೆ ಶರಣ ಆದ್ರೆ ಕೃಷ್ಣನ್ ಶರಣ ಆದಾಗೆ. ಸೊ ಕೃಷ್ಣನನ್ನು ನಾವು ಗುರುವಿನ ನೋಡ್ಬೇಕು ಅನ್ನೋ ಒಂದು ಪಾಯಿಂಟ್ ಬರುತ್ತೆ ಪ್ರಭುಜಿ. ಮತ್ತೆ ಅರ್ಜುನಿಗೆ ಬಂದಾಗ ಸಮಸ್ಯೆ ಅಂದ್ರೆ ನಮ್ಮ ಪ್ರತಿಯೊಬ್ಬರು ಕೂಡ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ನಾವು ಎಷ್ಟೇ ದೊಡ್ಡವರಾಗಿದ್ರು ಕೂಡ ಆ ಸಮಸ್ಯೆನ ಬಗೆಹರಿಸಲು ನಮ್ಮ ಕೈಲಿ ಆಗೋದಿಲ್ಲ. ಯಾಕೆಂದ್ರೆ ನಮ್ಮಲ್ಲಿ 4 ಜನ ಒಂದೇ ರೀತಿ ಇರೋದಿಲ್ಲ, ಅಥವಾ 10 ಜನ ಹತ್ರ ಒಂದೇ ರೀತಿ ಇರೋದಿಲ್ಲ. ಎಲ್ಲರೂ ಬೇರೆ ಬೇರೆ ಆಗಿರ್ತಾರೆ. ಸೊ ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಕೆಲವು ಸಲ ನಮ್ಗೆ ಕಷ್ಟ ಆಗ್ಬೋದು. ಸೊ ಅಂತ ಸಮಯದಲ್ಲಿ ಅರ್ಜುನ ಹೇಗೆ ನಮ್ಗೇನು ಗೊತ್ತಾಗ್ತಿಲ್ಲ, ಕೃಷ್ಣ ನಾನು ನಿನಗೆ ಸರೆಂಡರ್ ಆಗ್ತಿದ್ದೀನಿ ಅಂದ್ರೆ, ಸರೆಂಡರ್ ಅಂತ ಹೇಳಿದ್ರೆ ನಾವು ಅರ್ಧ ಸರೆಂಡರ್ ಆಗೋದಲ್ಲ, ಸಂಪೂರ್ಣವಾಗಿ ಸರೆಂಡರ್ ಆಗ್ಬೇಕು. ಆಗ ತಾನೇ ಭಗವಂತ ನಮ್ಗೆ ದಾರಿ ತೋರಿಸ್ತಾನೆ ಗುರುವಿನ ಮುಖಾಂತರ. ಅದೇ ರೀತಿ ನಾವು ಸಂಸಾರದಲ್ಲಿ ಕೂಡ ಎಲ್ಲಾ ಸಮಸ್ಯೆಗಳು ಬಗೆಹರಿಸ್ಬೇಕಂತ ನಾವು ಕಂಪ್ಲೀಟ್ ಆಗಿ ಗುರುವಿಗೆ ಸರೆಂಡರ್ ಆದಾಗ ಮಾತ್ರ ಗುರು ನಮ್ಗೆ ಆ ದಾರಿ ತೋರಿಸ್ತಾನೆ ಪ್ರಭುಜಿ. ಸೊ ಇದನ್ನ ಹೇಳಕ್ಕೆ ಬಯಸ್ತೀನಿ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾವಾಗ ವ್ಯಕ್ತಿ ಆಧ್ಯಾತ್ಮಿಕ ಜ್ಞಾನವನ್ನ ಪಡೀಲಿಕ್ಕೆ ಸಿದ್ಧನಾಗ್ತಾನೋ ಆಗ ಭಗವಂತ ಆತನನ್ನ ಗುರುಗಳ ಹತ್ರ ಕರ್ಕೊಂಡು ಬರ್ತಾನೆ, ಅಥವಾ ಗುರುಗಳ ಒಂದು ಸಂಪರ್ಕ ಆತನಿಗೆ ಆಗ್ತದೆ. ಭಗವಂತನೇ ಗುರುಗಳನ್ನ ನಮಗೆ ಕಳುಹಿಸಿಕೊಡುವಂತಹದ್ದು. ಹಾಗೆ ಆ ಗುರುಗಳು ಮತ್ತೆ ನಮ್ಮನ್ನ ಭಗವಂತನ ಹತ್ರ ಕರೆದುಕೊಂಡು ಹೋಗ್ತಾರೆ. ಭಗವಂತ ಯಾವಾಗ್ಲೂ ಕೂಡ ತಯಾರಾಗಿ ಇರ್ತಾರೆ. ನಾವು ಯಾವಾಗ ಆಧ್ಯಾತ್ಮಿಕ ಜೀವನ ಪ್ರಾರಂಭ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತೇವೋ ತಕ್ಷಣವೇ ಭಗವಂತನು ಕೂಡ ನಮಗೋಸ್ಕರ ಒಂದು ಉಪಾಯವನ್ನ, ಒಂದು ಪ್ಲಾನ್ ಅನ್ನ ರೆಡಿ ಮಾಡಿ ಇಟ್ಟಿರ್ತಾರೆ. ಏ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ. ಹಾಗಾಗಿ ಅರ್ಜುನನಿಗೆ ಭಗವಂತ ಆತನ ಮುಂದೆ ಇದ್ದ, ನಮಗೆಲ್ಲಿ ಕೃಷ್ಣನ ಒಂದು ದರ್ಶನ ಎಲ್ಲಿದೆ ಅಂತ ಹೇಳಿ ನಾವು ಕೇಳಬಾರ್ದು. ಯಾಕಂದ್ರೆ ಭಗವಂತ ಎಲ್ಲಾ ಒಂದು ವ್ಯವಸ್ಥೆಯನ್ನು ಕೂಡ ನಮಗೆ ಮಾಡಿಟ್ಟಿದ್ದಾನೆ. ಭಗವದ್ಗೀತೆ ಅನ್ನುವಂಥದ್ದು ಅರ್ಜುನನಿಗೆ ಒಬ್ಬನಿಗೆ ಹೇಳಿದ್ದಲ್ಲ. ಭಗವಂತ ಈ ಗೀತಾಮೃತವನ್ನ ಇಡೀ ಮಾನವ ಕುಲಕ್ಕೆ ಕೊಟ್ಟಿರುವಂತಹದ್ದು. ಇದರಲ್ಲಿ ಎಲ್ಲರಿಗೂ ಕೂಡ ಉಪಯೋಗವಾಗುವಂತಹ ವಿಚಾರಗಳನ್ನ ಭಗವಂತ ತಿಳಿಸಿದ್ದಾನೆ. ಎಲ್ಲರೂ ಕೂಡ ಬಹಳ ಚೆನ್ನಾಗಿ ಇದರಲ್ಲಿ ಭಾಗವಹಿಸಿದ್ದೀರಾ. ಎಲ್ರಿಗೂ ಕೂಡ ಧನ್ಯವಾದಗಳು. ಮುಂದುವರಿಸ್ತಾ ಇವತ್ತಿನ ವಿಚಾರವನ್ನ ಧರ್ಮ ಸಮೂಢ. ಇದನ್ನ ಯಾರಾದ್ರೂ ಓದ್ತೀರಾ? ಓದೋರು ಕೈ ಮೇಲೆ ಎತ್ತಿ. ರಾಜಿ ಮಾತಾಡಿ. Kripana means one who does not properly use his position. One man is very rich, but he does not use his money. Simply sees the money. He is called Kripana. Similarly, Arjuna is powerful. He cannot fight. He is a Kshatriya, but he is denying his ability. He can fight, sir. ಈ ಕೃಪಣ ಅನ್ನುವಂತಹ ಪದದ ಒಂದು ಅರ್ಥವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕೃಪಣ ಅಂತ ಹೇಳಿದ್ರೆ ಬ್ರಾಹ್ಮಣವದ್ದ ವಿರೋಧ. ಬ್ರಾಹ್ಮಣ ಅಂತ ಹೇಳಿದ್ರೆ ಉದಾರಿ ಅಂತ ಹೇಳಿ. ಕೃಪಣ ಅಂತ ಹೇಳಿದ್ರೆ ನಾವು ಜಿಪುಣ ಅಂತ ಹೇಳ್ತೇವೆ. ಜಿಪುಣ ಅನ್ನುವಂತ ಪದ ಅದೇ ಒಂದೇ ಅರ್ಥ ಬರ್ತದೆ, ಜಿಪುಣ ಅಥವಾ ಕೃಪಣ ಅಂತ ಹೇಳಿ. ತನ್ನಲ್ಲಿ ಒಂದು ವಸ್ತು ಇದೆ, ಅಥವಾ ಒಂದು ಹಣ ಇರಬಹುದು, ಅಥವಾ ಒಂದು ಸವಲತ್ತು ಇರಬಹುದು, ಸಂಪತ್ತು ಇರಬಹುದು. ಆದ್ರೆ ಅದನ್ನ ಅವನು ಒಂದು ಉತ್ತಮ ಕಾರ್ಯಕ್ಕಾಗಿ ಅವನು ಉಪಯೋಗಿಸುವುದಿಲ್ಲ, ತನಗಾಗಿ ಕೂಡ ಅವನು ಉಪಯೋಗಿಸುವುದಿಲ್ಲ. ಅಂತಹ ವ್ಯಕ್ತಿಯನ್ನ ಇಲ್ಲಿ ಕೃಪಣ ಅಂತ ಹೇಳಿ ಕರೀತಾ ಇದ್ದಾರೆ.
ಅರ್ಜುನ ಒಬ್ಬ ಕ್ಷತ್ರಿಯ, ಅವನಲ್ಲಿ ಶಕ್ತಿ ಇದೆ, ಧರ್ಮ ಸಂಸ್ಥಾಪನೆ ಮಾಡ್ಲಿಕ್ಕೆ ಬೇಕಾದಂತಹ ಅರ್ಹತೆ ಅವನಿಗಿದೆ. ಆದ್ರೆ ಅರ್ಜುನ ಅದನ್ನ ಈಗ ಉಪಯೋಗಿಸ್ತಾ ಇಲ್ಲ. ಅವನು ತನ್ನ ಒಳಿತಿಗಾಗಿ ಆಗ್ಲಿ ಅಥವಾ ಇತರರಿಗಾಗ್ಲಿ ಅವನು ಅದನ್ನ ಉಪಯೋಗಿಸ್ತಾ ಇಲ್ಲ. ಆದ್ರಿಂದ ಇಲ್ಲಿ ಅರ್ಜುನ ತನ್ನನ್ನು ತಾನು ಕೃಪಣ ಅಥವಾ ಕಾರ್ಪಣ್ಯ ದೋಷ ಅಂತ ಹೇಳಿ, ಆ ಕೃಪಣತೆಯ ದೋಷ ನನ್ನನ್ನು ಆವರಿಸಿದೆ ಅಂತ ಹೇಳಿ ಅರ್ಜುನನು ಕೃಷ್ಣನಲ್ಲಿ ಹೇಳ್ತಾ ಇದ್ದಾನೆ. ಛಾಯಾ ಮಾತಾಜಿ. Hare Krishna. Hare Krishna. Therefore, he is thinking that I have become Krupana, miser allo Prabhuji. Although I have got strength, I am denying to fight. Although I have got money, I do not spend. These are called Krupana. So Krupanya dosho pahas. Now I am infected with ಕಾರ್ಪಣ್ಯ ದೋಷ. ಭಗವದ್ಗೀತಾ 2.1-11. ಹರೇ ಕೃಷ್ಣ. ಹೀಗೆ ಅರ್ಜುನನು ತನ್ನ ಸಮಸ್ಯೆಯನ್ನ ಕೃಷ್ಣನಲ್ಲಿ ಹೇಳ್ಕೊಳ್ತಾ ಇದ್ದಾನೆ. ತನ್ನಲ್ಲಿ ಶಕ್ತಿ ಇದೆ, ಆದ್ರೂ ನಾನು ಅದನ್ನ ಉಪಯೋಗಿಸ್ತಾ ಇಲ್ಲ. ಧರ್ಮ ಸಮೂಢ ಚೇತ. ಮಲ್ಲಿಕಾ ಮಾತಾಜಿ. Hare Krishna. Arjuna argued religious principles should be given more importance than politics or sociology. But he did not know that knowledge of matter, soul, and the supreme is even more important than religious formularies. 2.11 purport. Hare Krishna. ಅರ್ಜುನ ಹೇಳೋದು ಏನು ಹೇಳ್ತಾ ಇದ್ದಾನೆ, ಈ ಮೋರ್ ಇಂಪಾರ್ಟೆನ್ಸ್, ಅರ್ಜುನ ಆರ್ಗ್ಯೂಡ್ ರಿಲಿಜಿಯಸ್ ಪ್ರಿನ್ಸಿಪಲ್ ಅಂದ್ರೆ ಧರ್ಮವನ್ನ ಆಚರಣೆ ಮಾಡುವುದು ಈ ರಾಜಕೀಯ ಅಥವಾ ಸಾಮಾಜಿಕ ವಿಚಾರಗಳಿಗಿಂತ ಹೆಚ್ಚು ಮುಖ್ಯವಾದದ್ದು ಅಂತ ಹೇಳಿ ಅರ್ಜುನನು ಹೇಳ್ತಾ ಇದ್ದಾನೆ. ಆದ್ರೆ ಭಗವಂತ ಏನು ಹೇಳ್ತಾನೆ, ಬಟ್ ಹಿ ಡಿಡ್ ನಾಟ್ ನೋ ದಟ್ ನಾಲೆಜ್ ಆಫ್ ಮ್ಯಾಟರ್, ಸೋಲ್ ಅಂಡ್ ಸುಪ್ರೀಂ ಈಸ್ ಇವನ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ರಿಲಿಜಿಯಸ್ ಫಾರ್ಮುಲಾಸ್. ಈ ಭೌತಿಕ ಪ್ರಪಂಚ, ಜೀವಾತ್ಮ ಮತ್ತೆ ಪರಮಾತ್ಮ, ಈ ಮೂರು ವಿಚಾರಗಳ ಒಂದು ಜ್ಞಾನ ಉಳಿದೆಲ್ಲವುಗಳಿಗಿಂತಲೂ ಶ್ರೇಷ್ಠ ಅಥವಾ ಹೆಚ್ಚು ಪ್ರಾಮುಖ್ಯತೆಯನ್ನು ನಾವು ಅದಕ್ಕೆ ಕೊಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀಲ ಪ್ರಭುಪಾದರು ಈ ಒಂದು ಭಾವಾರ್ಥದಲ್ಲಿ ತಿಳಿಸ್ತಾ ಇದ್ದಾರೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಈಗ ಇಡೀ ಭಗವದ್ಗೀತೆ ಈ ಮೂರು ವಿಚಾರಗಳ ಸುತ್ತವೇ ಇರುವಂತಹದ್ದು. ಭಗವದ್ಗೀತೆಯ ಮೊದಲ 6 ಅಧ್ಯಾಯಗಳು ಜೀವಾತ್ಮನ ಬಗ್ಗೆ ಹೇಳಿದ್ರೆ, ನಂತರದ 6 ಅಧ್ಯಾಯಗಳು ಪರಮಾತ್ಮನ ಬಗ್ಗೆ ಅಥವಾ ಭಗವಂತನ ಬಗ್ಗೆ ಹೇಳ್ತದೆ. ಆಮೇಲೆ ಉಳಿದ ಕೊನೆಯ 6 ಅಧ್ಯಾಯಗಳು ಈ ಭೌತಿಕ ಪ್ರಪಂಚದ ಕುರಿತಾಗಿ ಹೇಳುವಂತಹದ್ದು. ಅದು ಇನ್ನೂ ಎಷ್ಟು ಚೆನ್ನಾಗಿ ಭಗವದ್ಗೀತೆಯಲ್ಲಿ ಈ ವಿಚಾರಗಳನ್ನ ತಿಳಿಸಿದ್ದಾರೆ ಅಂತ ಹೇಳಿದ್ರೆ, ಮೊದಲ 6 ಅಧ್ಯಾಯಗಳಲ್ಲಿ ಜೀವಾತ್ಮನನ್ನ ಮಧ್ಯದಲ್ಲಿಟ್ಟುಕೊಂಡು ಭಗವಂತ ಮತ್ತೆ ಈ ಪ್ರಪಂಚದ ಒಂದು ಸಂಬಂಧವನ್ನ ವಿವರಿಸಲಾಗುತ್ತದೆ. ಆಮೇಲೆ 7ರಿಂದ 12ನೇ ಅಧ್ಯಾಯದವರೆಗೆ ಭಗವಂತನನ್ನ ಮುಖ್ಯವಾಗಿಟ್ಟುಕೊಂಡು ಅಂದ್ರೆ ಮಧ್ಯದಲ್ಲಿಟ್ಟುಕೊಂಡು ಮುಖ್ಯ ವಸ್ತುವನ್ನಾಗಿಸಿ ಈ ಜೀವಾತ್ಮ ಮತ್ತೆ ಈ ಪ್ರಪಂಚ ಅಥವಾ ಈ ಭೌತಿಕ ಜಗತ್ತಿನ ಒಂದು ಸಂಬಂಧಗಳ ಕುರಿತಾಗಿ ತಿಳಿಸಿಕೊಡಲಾಗ್ತದೆ. ನಂತರ ಕೊನೆಯ 6 ಅಧ್ಯಾಯಗಳು 13ರಿಂದ 18ನೇ ಅಧ್ಯಾಯಗಳವರೆಗೆ ಈ ಭೌತಿಕ ಪ್ರಪಂಚವನ್ನ ಮುಖ್ಯ ವಸ್ತುವನ್ನಾಗಿಸಿ ಉಳಿದ ಜೀವಾತ್ಮ ಮತ್ತೆ ಭಗವಂತನ ಕುರಿತಾಗಿ ತಿಳಿಸಲಾಗ್ತದೆ. ಅವರಿಬ್ಬರಿಗೆ ಅದರ ನಡುವೆ ಏನು ಸಂಬಂಧ ಅಂತ ಹೇಳಿ. ಹೀಗೆ ಈ 3 ವಿಚಾರಗಳೇ ಈ ಭಗವದ್ಗೀತೆಯ ಮುಖ್ಯ ವಿಷಯ ವಸ್ತುವಾಗಿದೆ. ಅರ್ಜುನನು ಇಲ್ಲಿ ಹೇಳುವಂತದ್ದು ಧರ್ಮಾಚರಣೆ ಅಂದ್ರೆ ವ್ಯಕ್ತಿ ತಾನು ಸಮಾಜದಲ್ಲಿ ಧರ್ಮವನ್ನ ನಡೆಸಬೇಕು ಅಥವಾ ಸಮಾಜದಲ್ಲಿ ಶಾಂತಿಯು ನೆಲೆಸಬೇಕು, ಅದು ಬಹಳ ಮುಖ್ಯ ಅಂತ ಹೇಳಿ ಹೇಳುವುದಾದ್ರೆ ಈ ರಾಜಕೀಯ ಮತ್ತೆ ಸಾಮಾಜಿಕ ವಿಚಾರಗಳಿಗಿಂತ ಅಥವಾ ಮುಖ್ಯವಾಗಿ ಈ ಯುದ್ಧವು ಮಾಡ್ಲಿಕ್ಕೆ ಅವನಿಗೆ ಇಷ್ಟ ಇಲ್ಲ, ಅದರಿಂದ ಹೇಳುವಂಥದ್ದು ಯುದ್ಧವನ್ನ ಮಾಡುವುದಕ್ಕಿಂತ ಶಾಂತಿ ನೆಲೆಸುವಂತೆ ಮಾಡುವುದೇ ಉತ್ತಮ ಅಂತ ಹೇಳಿ. ಆದ್ರೆ ಭಗವಂತ ಹೇಳುವುದು ಈ ಜೀವಾತ್ಮ ಭಗವಂತ ಮತ್ತು ಈ ಪ್ರಪಂಚದ ಜ್ಞಾನವನ್ನ ಬೆಳೆಸಿಕೊಳ್ಳುವಂತಹದ್ದು ಈ ಏನು ನೀನು ಹೇಳ್ತಾ ಇರುವಂತಹ ಈ ಒಂದು ಈ ಧರ್ಮವನ್ನ ಈ ಭೌತಿಕ ಧರ್ಮವನ್ನ ಸ್ಥಾಪನೆ ಮಾಡುವುದಕ್ಕಿಂತಲೂ ಬಹಳ ಮುಖ್ಯವಾದದ್ದು ಅಥವಾ ಒಂದು ಕೇವಲ ಶಾಂತಿಯನ್ನ ನೆಲೆಸುವಂತೆ. ನಿಜವಾಗಿ ಅಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅರ್ಜುನ ಯುದ್ಧ ಮಾಡದೇ ಇದ್ರೆ ದುರ್ಯೋಧನ ರಾಜನಾಗ್ತಾನೆ. ದುರ್ಯೋಧನ ಒಬ್ಬ ಒಳ್ಳೆಯ ರಾಜನಲ್ಲ, ಯಾಕಂದ್ರೆ ಅವನಿಂದ ಜನರಿಗೆ ಅನ್ಯಾಯವಾಗಿದೆ. ಆತನು ಪಾಂಡವರಿಗೆ ಅನೇಕ ರೀತಿಯಲ್ಲಿ ಅನ್ಯಾಯವನ್ನ ಮಾಡಿದ್ದಾನೆ, ದ್ರೌಪದಿಗೆ ಅವಮಾನವನ್ನ ಮಾಡಿದ್ದಾನೆ. ಅಂತಹವನು ರಾಜನಾದ್ರೆ
ಉಳಿದ ಒಂದು ಪ್ರಜೆಗಳು ಯಾರಿದ್ದಾರೆ ಅವರನ್ನು ಕೂಡ ಅವನು ಅದೇ ರೀತಿಯಾಗಿ ನಡೆಸಿಕೊಳ್ತಾನೆ. ಆದ್ರಿಂದ ಆತನಿಂದ ಒಳ್ಳೆಯ ರಾಜ್ಯಭಾರವನ್ನ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಬಹುದು. ಇದನ್ನು ನಾವು ಮುಂದಕ್ಕೆ ಕಲಿಲಿಕ್ಕಿದ್ದೇವೆ. ಹೀಗೆ ಇವತ್ತಿನ ಒಂದು ವಿಚಾರಗಳನ್ನ ನಾವು ಏನೆಲ್ಲ ಕಲ್ತೇವೆ ಅಂತ ಹೇಳಿ ನೋಡೋದಾದ್ರೆ, ಮೊದಲನೇದಾಗಿ ವರ್ಣಾಶ್ರಮ ಧರ್ಮ ಅಂತ ಹೇಳಿದ್ರೆ ಏನು ಅಂತ ಹೇಳಿ ನಾವು ನೋಡಿದ್ದೇವೆ. ವರ್ಣಾಶ್ರಮ ಧರ್ಮದ ಒಂದು ವ್ಯಾಖ್ಯಾನ ಮತ್ತು ಅದರ ವಿವರಣೆ, ಹೇಗೆ ಬೇರೆ ಬೇರೆ ಗುಣಗಳಿಗೆ ಅನುಗುಣವಾಗಿ ವರ್ಣ ಮತ್ತೆ ಆಶ್ರಮಗಳು ಇವೆ ಅನ್ನೋದನ್ನು ನಾವು ನೋಡಿದ್ದೇವೆ. ಈ ಗುಣಗಳು ಹೇಗೆ ಬೇರೆ ಬೇರೆ ವರ್ಣಗಳಲ್ಲಿ ಜನರನ್ನ ವಿಂಗಡಣೆ ಮಾಡ್ತದೆ ಅಂತ ಹೇಳಿ ನಾವು ನೋಡಿದ್ದೇವೆ. ಆಮೇಲೆ ಒಂದು ಯಾವುದೇ ಒಂದು ವರ್ಣ ಅಥವಾ ಆಶ್ರಮವನ್ನ ಒಬ್ಬ ವ್ಯಕ್ತಿ ಸ್ವೀಕಾರ ಮಾಡಿದ ನಂತರ ಅವನು ಯಾವೆಲ್ಲ ಚಟುವಟಿಕೆಗಳನ್ನ ಮಾಡಬೇಕು ಅಥವಾ ಯಾವೆಲ್ಲ ಕರ್ತವ್ಯಗಳನ್ನ ತಾನು ನಿರ್ವಹಿಸಬೇಕು ಅನ್ನುವುದನ್ನು ಕೂಡ ನಾವು ನೋಡಿದ್ದೇವೆ. ಆಮೇಲೆ ವರ್ಣಾಶ್ರಮ ಧರ್ಮವನ್ನ ಪಾಲನೆ ಮಾಡಿದವರಿಗೆ ಏನು ಫಲಿತಾಂಶ ದೊರೆಯುತ್ತದೆ ಅನ್ನೋದನ್ನು ಕೂಡ ನಾವು ನೋಡಿದ್ದೇವೆ. ಇದೆಲ್ಲವೂ ಕೂಡ ಜ್ಞಾನಕ್ಕೆ ಸಂಬಂಧಪಟ್ಟದ್ದು. ನಾವು ಪ್ರತಿಯೊಂದು ತರಗತಿಯಲ್ಲಿ ಕೂಡ 3 ವಿಚಾರಗಳನ್ನ ಕಲಿತೇವೆ. ಮೊದಲನೇದ್ದು ಜ್ಞಾನವನ್ನ, ಅಂದ್ರೆ ಜ್ಞಾನಕ್ಕೆ ಸಂಬಂಧಪಟ್ಟದ್ದು, ತಿಳುವಳಿಕೆಯ ಕುರಿತಾಗಿ ನಾವು ಅರ್ಥ ಮಾಡಿಕೊಳ್ತೇವೆ. ಆಮೇಲೆ ಸ್ಕಿಲ್ ಅಂತ ಹೇಳ್ತೇವೆ, ಅಂದ್ರೆ ಕೌಶಲ್ಯತೆ, ನಾವೀಗ ಹೇಗೆ ಇದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹದ್ದು ಅಂತೇಳಿ. ಆಮೇಲೆ ಮೌಲ್ಯಗಳ ಕುರಿತಾಗಿ ನಾವು ಕಲಿತೇವೆ. ಹೀಗೆ 3 ವಿಚಾರಗಳಲ್ಲಿ ಈ ಕಲಿಕೆಯನ್ನ ವಿಭಾಗ ಮಾಡಬಹುದು. ಆಮೇಲೆ ಅರ್ಜುನನ ಕಾರಣಗಳು, ನಾನು ಯಾಕೆ ಯುದ್ಧವನ್ನ ಮಾಡುವುದಿಲ್ಲ ಅನ್ನುವುದಕ್ಕೆ ಈ ವರ್ಣಾಶ್ರಮ ಧರ್ಮದ ಮೂಲಕ ಅದಕ್ಕೆ ಸಂಬಂಧಿಸಿದಂತೆ ಉತ್ತರವನ್ನ ಕಂಡುಕೊಂಡಿದ್ದೇವೆ. ಇನ್ನು ಪ್ರೀಚಿಂಗ್ ಅಪ್ಲಿಕೇಶನ್ ಅಥವಾ ಸ್ಕಿಲ್ ಅಂತ ಹೇಳ್ತೇವೆ, ಏನು ಕೌಶಲ್ಯತೆ, ಪ್ರೆಸೆಂಟೆಡ್ ಆರ್ಗ್ಯುಮೆಂಟ್ಸ್ ಡಿಫೀಟ್ ದ ಕಾನ್ಸೆಪ್ಟ್ ಆಫ್ ವರ್ಣ ಡಿಟರ್ಮಿನ್ಡ್ ಬೈ ಬರ್ತ್. ವರ್ಣ ಅಥವಾ ಆಶ್ರಮ ಇದನ್ನ ಜನ್ಮದಿಂದ ನಾವು ನಿರ್ಧಾರ ಮಾಡುವುದಲ್ಲ, ಇದನ್ನ ಗುಣ ಮತ್ತೆ ಕರ್ಮದಿಂದ ನಾವು ನಿರ್ಧಾರ ಮಾಡಬೇಕು. ಕೊನೆಗೆ ನಾವು ಒಂದು ಗ್ರೂಪ್ ಡಿಸ್ಕಷನ್ ಅಲ್ಲಿ ನೋಡಿದ್ದೇವೆ ಯಾವ ರೀತಿಯಾಗಿ ಅರ್ಜುನನ ಒಂದು ಸಮಸ್ಯೆ ನಮಗೆ ಜೀವನದಲ್ಲಿ ಬಂದಾಗ ಅದರಿಂದ ನಾವು ಹೇಗೆ ಹೊರಗೆ ಬರಬಹುದು ಅನ್ನೋದನ್ನ ನಾವು ಚರ್ಚೆ ಮಾಡಿದ್ದೇವೆ. ಇದು ಪರ್ಸನಲ್ ಅಪ್ಲಿಕೇಶನ್ ಅಂತ ಹೇಳಿ ಹೇಳ್ತೇನೆ. ಕೊನೆಯದಾಗಿ ಶ್ರೀಲ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ, ಉಷಾ ಮಾತಾಜಿ ಇದನ್ನು ಓದ್ತೀರಾ? Hare Krishna. Father and teacher is advised by Chanakya Pandita that you should always chastise your son and discipline. Always find out mistake. Don't be angry, but it is the business of the teacher and the father simply to find out your mistakes, not to find out your good things. Never recognize the disciples' business or son's business as very good. Then they will spoil. This is injunction of Chanakya Muni. Hare Krishna. So far we are concerned, when our spiritual master used to chastise, we took it as blessing. That was very nice. And he would chastise like anything. Damn rascal, foolish, stupid, anything. All good words. Srimad Bhagavatam 2.9.4. ಧನ್ಯವಾದ. ಪ್ರಭುಪಾದರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಶಿಷ್ಯನನ್ನ ಮತ್ತೆ ಮಗನನ್ನ ಹೊಗಳಬಾರದು ಅಂತ ಹೇಳ್ತಾರೆ. ಅವನು ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅದ್ರಲ್ಲಿ ಏನಾದ್ರೂ ಒಂದು ತಪ್ಪನ್ನ ನೋಡಿ ಅದನ್ನ ಸರಿಪಡಿಸ್ಬೇಕು. ಸುಮ್ಮನೆ ಅವರನ್ನ ಹೊಗಳ್ತಾ ಹೋದ್ರೆ ಅವರು ಸರಿಯಾದಂತಹ ದಾರಿಗೆ ಬರ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅವರು ನಾನು ಮಾಡ್ತಾ ಇರೋದೆಲ್ಲ ಚೆನ್ನಾಗಿದೆ ಅಂತ ಹೇಳಿ ತಿಳ್ಕೊಳ್ತಾರೆ. ತಂದೆ ಅಥವಾ ಗುರುವಿನ ಒಂದು ಕರ್ತವ್ಯ ಏನು ಅಂತ ಹೇಳಿದ್ರೆ, ತಮ್ಮ ಶಿಷ್ಯರನ್ನ ಯಾವಾಗ್ಲೂ ಕೂಡ ಅವರಿಗೆ ಶಿಕ್ಷಣವನ್ನ ಕೊಡುವಂಥದ್ದು. ಅದನ್ನೇ ಇಲ್ಲಿ ಪ್ರಭುಪಾದರು ಕೂಡ ಹೇಳುವಂಥದ್ದು. ಫಾದರ್ ಅಂಡ್ ಟೀಚರ್ ಅವ್ರು ಯಾವಾಗ್ಲೂ ಕೂಡ, ಈ ಚಾಣಕ್ಯ ಮುನಿ ಹೇಳಿರುವಂತಹ ಮಾತು, ಮಕ್ಕಳನ್ನ ಮತ್ತೆ ಶಿಷ್ಯರನ್ನ, ವಿದ್ಯಾರ್ಥಿಗಳನ್ನ ನಾವು ಅವರಿಗೆ ಯಾವಾಗ್ಲೂ ಶಿಕ್ಷಣವನ್ನ ಕೊಡಬೇಕು. ಅವರನ್ನ ಹೊಗಳಿಕ್ಕೆ ನಾವು ಹೋಗಬಾರದು. ಇಲ್ಲಿ ವ್ಯಂಗ್ಯವಾಗಿ ಪ್ರಭುಪಾದರು ಹೇಳ್ತಾರೆ, ಹೇಗೆ ಗುರುಗಳು ತನ್ನ ಶಿಷ್ಯರನ್ನ ನಡೆಸಿಕೊಳ್ತಾರೆ ಅಂತ ಹೇಳಿ. ರಾಸ್ಕಲ್, ಫೂಲಿಶ್, ಸ್ಟುಪಿಡ್ ಎಲ್ಲ ಒಳ್ಳೆ ಮಾತುಗಳನ್ನೇ ಗುರುಗಳು ಹೇಳ್ತಾರೆ. ಗುರುಗಳು ಏನೇ ಮಾಡಿದ್ರು ಕೂಡ ಅದು ನಮಗೆ ಆಶೀರ್ವಾದ ಇದ್ದ ಹಾಗೆ ಅಂತ ಹೇಳಿ ಪ್ರಭುಪಾದರು ಇಲ್ಲಿ
ಹೇಳ್ತಾ ಇದ್ದಾರೆ. ಇಲ್ಲಿಗೆ ಇವತ್ತಿನ ಒಂದು ವಿಚಾರವನ್ನು ನಾವು ನೋಡಿದ್ದೇವೆ. 2ನೇ ಅಧ್ಯಾಯದ ಮೊದಲ 11 ಶ್ಲೋಕಗಳನ್ನ ನಾವು ನೋಡಿದ್ದೇವೆ. ಇನ್ನು ಕೂಡ ಶ್ರೀಕೃಷ್ಣ ತನ್ನ ಮಾತುಗಳನ್ನ ಪ್ರಾರಂಭ ಮಾಡಲಿಲ್ಲ. ಕೃಷ್ಣನ ಒಂದು ಉಪದೇಶ ಮುಂದಿನ ವಾರ ನಾವು ನೋಡ್ಲಿಕ್ಕಿದ್ದೇವೆ. ಏನು ಶ್ರೀಕೃಷ್ಣ ಹೇಳ್ತಾನೆ. ಅರ್ಜುನ ಈಗ 5 ಬಲವಾದ ಕಾರಣಗಳನ್ನ ಕೊಟ್ಟಿದ್ದಾನೆ. ನಾನು ಯುದ್ಧ ಮಾಡುವುದಿಲ್ಲ ಕೃಷ್ಣ ಅಂತ ಹೇಳಿ ಕೂತ್ಬಿಟ್ಟಿದ್ದಾನೆ. ಈಗ ಕೂತಂತಹ ಅರ್ಜುನನನ್ನ ಮತ್ತೆ ನಿಲ್ಲಿಸಿ ಅವನ ಕೈಗೆ ಗಾಂಡೀವವನ್ನ ಕೊಡುವಂತಹ ಕೆಲಸ ಶ್ರೀಕೃಷ್ಣನದ್ದು. ಅದನ್ನ ಯಾವ ರೀತಿಯಾಗಿ ಶ್ರೀಕೃಷ್ಣ ಮಾಡ್ತಾನೆ ಅನ್ನೋದನ್ನ ನಾವು ಮುಂದಕ್ಕೆ ನೋಡ್ಲಿಕ್ಕಿದ್ದೇವೆ. ಯಾರಿಗಾದ್ರೂ ಪ್ರಶ್ನೆಗಳು ಇದ್ರೆ ದಯವಿಟ್ಟು ಕೈ ಮೇಲೆತ್ತಿ ಪ್ರಶ್ನೆಗಳನ್ನ ಕೇಳಬಹುದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧನ್ಯವಾದ. ಯಾರಿಗಾದ್ರೂ ಏನೋ ಪ್ರಶ್ನೆ ಇದೆಯಾ ಇವತ್ತಿನ ಚರ್ಚೆಯಲ್ಲಿ, ಇವತ್ತಿನ ತರಗತಿಯಲ್ಲಿ? ಗೀತಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ ನೀವೊಂದು ಹೇಳ್ತಾ ಇದ್ರಿ, ಇದು ಭಗವದ್ಗೀತೆ ಪೂರ್ತಿ ಜ್ಞಾನ ಮತ್ತೆ ಸ್ಕಿಲ್ ಟು ಅಪ್ಲೈ, ಇನ್ನೊಂದು ಏನೋ ಒಂದು ಹೇಳಿದ್ರೆ ನನ್ ಮರ್ತೋದೆ ಪ್ರಭುಜಿ. ಒಂದು ನಾಲೆಡ್ಜ್, ಸ್ಕಿಲ್, ವ್ಯಾಲ್ಯೂಸ್. ಥ್ಯಾಂಕ್ ಯು ಪ್ರಭುಜಿ. ವ್ಯಾಲ್ಯೂಸ್ ಅಂದ್ರೆ ಮೌಲ್ಯ. ಥ್ಯಾಂಕ್ ಯು ಪ್ರಭುಜಿ. ಯಾರಿಗೂ ಏನು ಪ್ರಶ್ನೆ ಇಲ್ಲ ಅಂತಾದ್ರೆ ಇವತ್ತಿನ ತರಗತಿಗೆ ಇಲ್ಲಿ ವಿರಾಮವನ್ನ ಕೊಡ್ತಾ ಇದ್ದೇನೆ. ಮತ್ತೆ ಓಕೆ, ಛಾಯಾ ಮಾತಾಜಿ. ಪ್ರಭುಜಿ, ಇಲ್ಲಿ ಬಿಗ್ನಿಂಗ್ ಅಲ್ಲಿ ಹೇಳಿದ್ರಿ ನೀವು, ಒಬ್ಬ ಮನುಷ್ಯ ಸ್ವಧರ್ಮ ಪಾಲನೆಯಲ್ಲಿ 100 ವರ್ಷನ ಅಥವಾ 100 ಬರ್ಸ್ ತಗೋಬೇಕಂತ ಪ್ರಭುಜಿ? ಹೌದು, 100 ಜನ್ಮ. 100 ಜನ್ಮ. ಹೌದು, ಒಬ್ಬ ಬ್ರಾಹ್ಮಣ 100 ಜನ್ಮಗಳ ಕಾಲ ಬ್ರಾಹ್ಮಣನ ರೀತಿಯಲ್ಲೇ ಬದುಕಿದ್ರೆ ಅವನಿಗೆ ಬ್ರಹ್ಮ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ಇದು ಕರ್ಮಕಾಂಡ ಸೆಕ್ಷನ್ ಮಾತಾಜಿ, ಇದೇ ಅಂತಿಮ ಅಲ್ಲ. ಆದದ್ದು ಇನ್ನು ಬರ್ತದೆ. ನಮಗೆ ಭಕ್ತಿ ಮಾಡಿದ್ರೆ ನಮಗೆ ಭಗವಂತನ ಧಾಮಕ್ಕೆ ಹೋಗ್ಬೋದು, ಬ್ರಹ್ಮಲೋಕಕ್ಕೆ ಹೋಗುವುದು ನಮ್ಮ ಗುರಿ ಅಲ್ಲ. ಅದು ಉದಾಹರಣೆಗೆ ಹೇಳಿರುವಂತದ್ದು ಅಷ್ಟೇ. ಅದೇ. ಓಕೆ, ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಬೇರೆ ಯಾರಿಗೂ ಏನು ಪ್ರಶ್ನೆ ಇಲ್ಲ ಅಂತಾದ್ರೆ ಇವತ್ತಿನ ತರಗತಿಗೆ ಇಲ್ಲಿ ವಿರಾಮವನ್ನು ಕೊಡ್ತಾ ಇದ್ದೇನೆ. ತರಗತಿಗೆ ಬಂದಂತಹ ಎಲ್ಲಾ ಭಕ್ತರಿಗೂ ಕೂಡ ಧನ್ಯವಾದಗಳು. ಯಾರೆಲ್ಲ ಬಹಳ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ಎಲ್ರಿಗೂ ಕೂಡ ಧನ್ಯವಾದಗಳು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ಮಾತಾಜಿ, ನಿಮಗೆ ವಿಮೋಹ ಮಾತಾಜಿ, ನಿಮ್ದು ರಿಜಿಸ್ಟ್ರೇಷನ್ ಆಗ್ಲಿಲ್ಲ. ಅದಕ್ಕೆ ನೀವು ನನಗೊಂದು ಮೆಸೇಜ್ ಹಾಕಿ ವಾಟ್ಸಪ್ ನಲ್ಲಿ, ನಾನು ನಿಮ್ಗೆ ರಿಜಿಸ್ಟ್ರೇಷನ್ ಲಿಂಕ್ ಅನ್ನು ಕಳಿಸ್ತೇನೆ.